हरि जय राधा माधव कुंज विहारी जय गोपी जनवल्लभ गिरिवरधारी जय गोपी जनवल्लभ गिरिवरधारी यशोदा नंदन व्रज जनरंजन यशोदानन्दन व्रज जनरंजन यमुनातीरा वनचारी यमुनातीरा वनचारी जय राधा माधव कुंज विहारी जय राधा माधव कुंज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे श्रील प्रभुपाद की जय हरे नाम संकीर्तन की जय गौरंगताई की जय राधा गोविंदा की जय चैतन्य महाप्रभु की जय हरे कृष्ण हरे कृष्ण हरे कृष्ण प्रभु जी हरे कृष्ण ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಇವತ್ತಿನ ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ ಅಥವಾ ಇದನ್ನ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಅನ್ನುವಂಥದ್ದು ಹೇಳಲಾಗಿದೆ. ನಿಮಗೆಲ್ಲರಿಗೂ ಇವತ್ತಿನ ಅಧ್ಯಾಯಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಸ್ದೇಹಂ ಶ್ರೀಗುರೋ ಶ್ರೀತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಿನ್ನಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವಂತಹದ್ದು ಅಂದ್ರೆ ಏನು? ಭಕ್ತಿಯೇ ಎಲ್ಲದಕ್ಕೂ ಅತ್ಯಂತ ಪ್ರಧಾನ ಅನ್ನುವಂಥದ್ದು. ಅದರಲ್ಲಿ ಸ್ಪೆಷಲಿ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ, ಭಗವಂತನ ಜಪಯಜ್ಞವನ್ನು ಮಾಡಿಕೊಂಡು ಭಕ್ತಿಯನ್ನು ಮಾಡಬೇಕು. ಮತ್ತೆ ಭಕ್ತಿಯ ಹಂತಗಳು, ನವವಿಧ ಭಕ್ತಿಯ ಬಗ್ಗೆ ನಾವು ತಿಳಿದ್ವಿ. ಬೇರೆ ಬೇರೆ ರೀತಿಯಾದಂತಹ ಭಕ್ತಿಯ ಬಗ್ಗೆ: ಶ್ರವಣ, ಕೀರ್ತನ, ಪಾದಸೇವನ, ಅರ್ಚನ, ವಂದನ, ಆತ್ಮನಿವೇದನ. ಸೊ ಈ ರೀತಿಯಾಗಿ ನವವಿಧ ಭಕ್ತಿಯ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಯಾರು ಭಗವಂತನಿಗೆ ಪ್ರಿಯರಾಗ್ತಾರೆ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಮತ್ತೆ ಕೊನೆಯದಾಗಿ ಭಕ್ತಿಯನ್ನ ಹೇಗೆ ಮಾಡಬೇಕು ಅವನು ಹೇಳ್ತಾನೆ. ಈಗ ಒಂದು ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಅದೂ ಆಗಲಿಲ್ಲ, ನನಗೆ ಸಂಬಂಧಪಟ್ಟ ಯಾವುದಾದ್ರೂ ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ, ಎಲ್ಲ ಕಾಮ್ಯಕರ್ಮಗಳನ್ನು ಬಿಟ್ಬಿಡು, ಕರ್ಮಫಲಗಳನ್ನು ನೀನು ಆತ್ಮಸ್ಥಿತನಾಗು ಅಂತ ಹೇಳ್ತಾನೆ. ಆತ್ಮಸ್ಥಿತನೂ ಆಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವನು ಹೇಳ್ತಾನೆ, ನೀನು ಜ್ಞಾನಾರ್ಜನೆಯಲ್ಲಿ ತೊಡಗು, ಜ್ಞಾನಾರ್ಜನೆಯಲ್ಲಿ ತೊಡಗು ಅಂತ ಹೇಳ್ತಾನೆ. ಜ್ಞಾನವನ್ನ ವೃದ್ಧಿ ಮಾಡ್ಕೋ ಅಂತ ಹೇಳ್ತಾನೆ. ಸೊ ಜ್ಞಾನಾರ್ಜನೆ ಈಗ ಈಗ ಶುರುವಾಗ್ತಾ ಇರುವಂತಹದ್ದು ಜ್ಞಾನಯೋಗ. ಇನ್ನು ನೆಕ್ಸ್ಟ್ 6 ಅಧ್ಯಾಯಗಳು ಅದನ್ನ ಜ್ಞಾನಯೋಗ ಅಂತ ಕರೆಯಲಾಗಿದೆ. ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಜ್ಞಾನ. ಈ ಜ್ಞಾನದಿಂದ ಸಹಿತ ನಾವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗ್ಬಹುದು ಅನ್ನುವಂಥದ್ದು. ಆದರೆ ಈ ಜ್ಞಾನ ಅನ್ನುವಂತಹದ್ದು ಭಕ್ತಿಯನ್ನ ಮಾಡಲಿಕ್ಕೆ ಒಂದು ಸಾಧನ ಆಗಬೇಕು. ಇದನ್ನ ಅರಿತು ನಾವು ಭಗವಂತನಲ್ಲಿ ಅನುರಕ್ತರಾಗಬೇಕು. ಅವನಲ್ಲಿ ನಾವು ಭಾವಪೂರ್ವಕವಾಗಿ, ಪ್ರೇಮಪೂರ್ವಕವಾಗಿ ಅವನಲ್ಲಿ ಭಕ್ತಿಯನ್ನ ಮಾಡೋದರಿಂದ ನಾವು ಅವನ ಜೊತೆಗೆ ನೇರ ಸಂಬಂಧವನ್ನು ಪಡೆಯಬಹುದು ಅನ್ನುವಂಥದ್ದು. ಸೊ ಇವತ್ತಿನ ಈ ಅಧ್ಯಾಯಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಅಧ್ಯಾಯದಲ್ಲಿ ಅರ್ಜುನ 6 ಪ್ರಶ್ನೆಗಳನ್ನ ಕೇಳ್ತಾನೆ. 6 ಪ್ರಶ್ನೆಗಳು ಯಾವುದು ಅನ್ನೋದನ್ನು ನೋಡೋಣ. ಅದರ ಬಗ್ಗೆ ಕ್ಷೇತ್ರಜ್ಞ, ಈ ರೀತಿಯಾಗಿ ಪ್ರಶ್ನೆಗಳು. ಅಲ್ಲಿ ಅವನು ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಕೇಳ್ತಾನೆ. ಜ್ಞಾನವನ್ನ ನಾವು ಹೇಗೆ ಪಡೆಯಬೇಕು, ಜ್ಞಾನವನ್ನ ಪಡೆಯುವ ಪ್ರಕ್ರಿಯೆ ಯಾವುದು ಅನ್ನುವಂಥದ್ದನ್ನು ಸಹಿತ ಇವತ್ತು ನಾವು ತಿಳ್ಕೊಳ್ಬಹುದು. ಜ್ಞೇಯ ಅಂದ್ರೆ ಜ್ಞಾನದ ಗುರಿ ಯಾವುದು, ಜ್ಞಾನದ ವಸ್ತು ಯಾವುದು ಅನ್ನುವಂಥದ್ದು, ಪ್ರಕೃತಿ ಮತ್ತೆ ಪುರುಷ ಏನು ಅನ್ನುವಂಥದ್ದು, ಮತ್ತು ಜ್ಞಾನದ ದೃಷ್ಟಿ ಹೇಗೆ, ನಾವು ಜ್ಞಾನದ ದೃಷ್ಟಿ ಹೇಗೆ, ಜ್ಞಾನ ಇದ್ರೆ ನಮ್ಮಲ್ಲಿ ನಾವು ಯಾವುದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು, ನಾವು ನೋಡುವ ಪ್ರಕ್ರಿಯೆ, ನಾವು ನೋಡುವ ರೀತಿ ಹೇಗಿರುತ್ತೆ ಅನ್ನುವಂಥದ್ದು, ಜ್ಞಾನದಿಂದ ತುಂಬಿರುವಂತಹ ದೃಷ್ಟಿ ಹೇಗೆ, ಅಜ್ಞಾನದ ದೃಷ್ಟಿ ಹೇಗೆ ಅನ್ನುವಂಥದ್ದು. ಸೊ ಆ ರೀತಿಯಾಗಿ ಇವತ್ತಿನ ನಾವು ಜ್ಞಾನದಲ್ಲಿ ಮುಖ್ಯವಾಗಿ ಕ್ಷೇತ್ರಜ್ಞ ವಿಭಾಗ ಯೋಗ ಇವತ್ತಿನ ಈ ಅಧ್ಯಾಯವನ್ನ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರ ಬಿಂದುಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನ ಶುರು ಮಾಡೋಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ ಪ್ರಭುಜಿ, ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ, ಧನ್ಯವಾದಗಳು. ಟಿವಿ ಗಿವಿ ಇದ್ರೆ ಸ್ವಲ್ಪ ಮ್ಯೂಟ್ ಮಾಡಿಕೊಂಡು ಸ್ಪೀಕರ್ ಮೈಕ್ ಆನ್ ಮಾಡಿ. ಧನ್ಯವಾದಗಳು. ಓಕೆ, ಭಕ್ತಿ. ಈಗ ಪ್ರಶ್ನೆ ಬರುತ್ತೆ, ಭಕ್ತಿಯೇ ಪ್ರಧಾನವಾಗಿದ್ದರೆ, ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಭಕ್ತಿಯೇ ಮುಖ್ಯ. ಅಂದ್ರೆ ಎಸ್ಪೆಷಲಿ ಕಲಿಯುಗದಲ್ಲಿ ಭಕ್ತಿ ಆಗಿದ್ರೆ, ಭಕ್ತಿಯೇ ಆದ್ರೆ ಈ ಜ್ಞಾನ ಕೊನೆಯದಲ್ಲಿ ಯಾಕಿದೆ? ಯಾಕೆಂದ್ರೆ ಕೊನೆಯದಲ್ಲಿ ಭಕ್ತಿ ಇರ್ಬೋದಿತ್ತಲ್ಲ. ಮೊದಲು ಕರ್ಮಯೋಗ, ಆಮೇಲೆ ಜ್ಞಾನಯೋಗ, ಆಮೇಲೆ ಭಕ್ತಿ ಯೋಗ ಅಂತ ಮಾಡ್ಬೋದಾಗಿತ್ತು. ಯಾಕೆ ಕೊನೆಯ 6 ಅಧ್ಯಾಯಗಳಲ್ಲಿ ಈ ಜ್ಞಾನದ ಬಗ್ಗೆ ಹೇಳಲಾಗಿದೆ? ಯಾರದಾದ್ರೂ ಊಹೆ ಇದೆಯಾ ನಿಮ್ಮದು? ಯಾರಾದರೂ ಹೇಳಬಹುದಾ? ಏನಾದ್ರೂ ತೊಂದರೆ ಇಲ್ಲ, ಸರಿ ತಪ್ಪಿನ ಪ್ರಶ್ನೆ ಇಲ್ವೇ ಇಲ್ಲ. ಪ್ರಭುಜಿ ಇನ್ನೊಂದ್ಸಲಿ ರಿಪೀಟ್ ಮಾಡಿ ಆ ಕ್ವಶನ್. ಪ್ರಶ್ನೆ ಇಷ್ಟೇ, ಈಗ ಭಕ್ತಿಯೇ ಪ್ರಧಾನ ಆಗಿದ್ರೆ, ಈಗ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಭಕ್ತಿಯ ಬಗ್ಗೆಯೇ ಇರುವಂತದ್ದು. ಯಾಕೆಂದ್ರೆ ಭಕ್ತಿಯಿಂದಲೇ ನಾವು
ಕೊನೆಯದಾಗಿ ಭಗವಂತನ ಜೊತೆಗೆ ನೇರ ಸಂಪರ್ಕವನ್ನು ಹೊಂದುವುದು, ಭಕ್ತಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಈಗ ಹ್ಮ್. ನಾವು ಆಲ್ರೆಡಿ ಅರ್ಥ ಮಾಡಿಕೊಂಡಿದ್ದೇವೆ. ಕರೆಕ್ಟ್. ಆದರೆ ಇದು ಪ್ರಶ್ನೆ ಯಾಕೆ ಬರುತ್ತೆ, ಲಾಸ್ಟ್ ಅಲ್ಲಿ ಇದೆ ಹಾ, ಅಂತನಾ? ಯಾಕೆ ಜ್ಞಾನ ಲಾಸ್ಟ್ ಅಲ್ಲಿ ಇದೆ, ಭಕ್ತಿ ಯಾಕೆ ಲಾಸ್ಟ್ ಅಲ್ಲಿ ಇಲ್ಲ? ಭಕ್ತಿಯನ್ನೇ ಪ್ರಧಾನ ಆಗಿದ್ದಿದ್ರೆ ಹ್ಮ್. ಭಕ್ತಿ ಇರ್ಬೋದಿತ್ತಲ್ಲ ಕೊನೆಗೆ. ಇದು ಕರ್ಮಯೋಗ ಆದ್ಮೇಲೆ ಭಕ್ತಿ ಯೋಗ ಬಂತು, ಭಕ್ತಿ ಯೋಗ ಆದ್ಮೇಲೆ ಈಗ ಬರ್ತಾ ಇರುವಂತದ್ದು ಜ್ಞಾನ ಯೋಗ. ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಅಲ್ವಾ? ಈಗ ಜನರಲ್ಲಿ ಜ್ಞಾನ ಏನಾಗಿದೆ? ಇಲ್ಲದೆ ಹಾ, ಹರೇ ಕೃಷ್ಣ ಪ್ರಭುಜಿ, ಜ್ಞಾನ ಇಲ್ಲದೆ ಭಕ್ತಿ ಮಾಡ್ಲಿಕ್ಕೆ ಇಲ್ಲವಾ ಕರ್ಮ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲಲ್ವಾ? ಜ್ಞಾನವೇ ಮುಖ್ಯ ಅಂತ ನನಗೆ ಅನಿಸ್ತದೆ. ಆದ್ರೆ ಭಕ್ತಿ ಯೋಗದಲ್ಲಿ ಭಗವಂತ ಏನ್ ಹೇಳ್ತಾನೆ? ನೀನು ಜ್ಞಾನವನ್ನ ಲಾಸ್ಟಿಗೆ ಇಟ್ಟಿದ್ದಾನೆ ಅವನು. ಅವನು ಹೇಳ್ತಾನೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಉತ್ತಮ. ಹಾಗಿದ್ರೆ ಜ್ಞಾನ ಯಾಕೆ ಕೊನೆಯಲ್ಲಿ ಇಟ್ಟಿದ್ದಾನೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಕ್ತಿ ಸೇವೆ ಮಾಡುತ್ತಾ ಮಾಡುತ್ತಾ ಹೋದರೆ ಜ್ಞಾನ ತನ್ನಿಂದ ತಾನೇ ಬರುತ್ತದೆ. ಭಗವಂತನು ಬುದ್ಧಿ ಯೋಗವನ್ನು ಕರುಣಿಸುತ್ತಾನೆ ಭಕ್ತಿ ಭಗವಂತ ಸೇವೆಯಲ್ಲಿ. ಭಕ್ತಿಯನ್ನ ಮಾಡುವುದರಿಂದ ಹ್ಮ್ ಅಗತ್ಯವಾದಂತಹ ಜ್ಞಾನ ಭಗವಂತನಿಂದ ಹೌದು. ನಮಗೆ ತಾನೇ ಬರುತ್ತೆ. ಹೌದು, ಭಗವದ್ಗೀತೆಯಲ್ಲಿ ಹೌದು, ಓದುತ್ತಾ ಹೋದರೆ ಭಗವದ್ಗೀತೆಯನ್ನು ಅರಿತಾರೆ ಸಂಪೂರ್ಣವಾಗಿ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಭಗವದ್ಗೀತೆಯನ್ನ ಮತ್ತೆ ಮತ್ತೆ ನಾವು ಓದಿದಾಗ ಹೊಸ ಚೈತನ್ಯ, ಹೊಸ 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 ಇದರ ಪ್ರತಿ ಸಲ ಓದಿದಾಗನೂ ಒಂದು ಹೊಸ ಹೊಸ ರೀತಿಯ ಅನುಭವ ನಮಗೆ ಅದರಿಂದ ಆಗತ್ತೆ, ಹೊಸದಾದ ಅರ್ಥ ನಮಗೆ ಅಲ್ಲಿಂದ ಸಿಗತ್ತೆ ಅನ್ನುವಂಥದ್ದನ್ನ ಗಾಂಧೀಜಿಯವರೇ ಸಹಿತ ಹೇಳಿದ್ದಾರೆ ಅದನ್ನು ಓದವರು. ಇದಕ್ಕೆ ಉತ್ತರ ಇಡೀ ಭಗವದ್ಗೀತೆಯ ಭಕ್ತಿ 1ನೇ ಮತ್ತು 6ನೇ ಅಧ್ಯಾಯಗಳ ಭಕ್ತಿಯ ಮೂಲಕ ಹೇಗೆ ನಾವು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಚರ್ಚನೆ ಮಾಡುತ್ತೆ. ಅಂದ್ರೆ ಇಡೀ ಭಗವದ್ಗೀತೆಯೇ ಭಕ್ತಿ ನಾವು ಹೇಳಲಿಕ್ಕೆ ಹೋದ್ರೆ. ಯಾಕೆಂದ್ರೆ ಮೊದಲ 6 ಅಧ್ಯಾಯಗಳು ಕರ್ಮ ಯೋಗ, ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ಭಕ್ತಿಯಿಂದ ಹೇಗೆ ಕೆಲಸ ಮಾಡೋದು. ಅವನು ಹೇಳ್ತಾನಲ್ಲ ಭಕ್ತಿಯಿಂದ ಹೇಗೆ ಕೆಲಸ ಮಾಡೋದು ಏನಂದ್ರೆ ಏನು, ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮದ ಬಗ್ಗೆ ಹೇಳ್ತಾನೆ. ಯಾವುದೇ ಕಾಮ ಇಲ್ಲದೆ ನನ್ನಲ್ಲಿ ಮನಸ್ಸನ್ನ ಇಟ್ಟು ನೀನು ಕೆಲಸ ಮಾಡು, ಕರ್ಮಗಳನ್ನೆಲ್ಲ ಫಲಗಳನ್ನೆಲ್ಲ ನನಗೆ ಒಪ್ಪಿಸಿಬಿಡು, ನೀನು ನಿನ್ನ ಕರ್ತವ್ಯ ಅಂತ ನಿನ್ನ ಕೆಲಸಗಳನ್ನ ಮಾಡು ಅಂತ ಹೇಳ್ತಾನೆ. ಈಗ ಯಾಕೆ ಅದು ಕೊನೆಯಲ್ಲಿದೆ ಅಂದ್ರೆ ಈಗ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಭಕ್ತಿಯೇ ಪ್ರಧಾನವಾಗಿರುವುದರಿಂದ ಒಂದು ಸಿಂಪಲ್ ಲೌಕಿಕ ಉದಾಹರಣೆ. ಈ ನೀವೆಲ್ಲ ಯಾರಾದ್ರೂ ಸ್ಯಾಂಡ್ವಿಚ್ ತಿಂತಿರಲ್ಲ? ಸ್ಯಾಂಡ್ವಿಚ್ ತಿಂತೀವಿ ಪ್ರಭುಜಿ. ಈ ಸ್ಯಾಂಡ್ವಿಚ್ ಅಲ್ಲಿ ಯಾವ ಸ್ಯಾಂಡ್ವಿಚ್ ತಿಂತೀರಾ? ವೆಜ್. ಅದೇ ನೀವು ಲಾಸ್ಟ್ ಟೈಮ್ ಮೇಲೆ ಬ್ರೆಡ್ ಕೆಳಗಡೆ ಬ್ರೆಡ್ ಇರುತ್ತೆ, ಮತ್ತೆ ಮಧ್ಯ ಬಂದ್ಬಿಟ್ಟು ಲೈಕ್ ವೆಜಿಟೇಬಲ್ಸ್, ಆಲೂ ಏನಾದ್ರೂ ಟಿಕ್ಕಿ ಸಮಥಿಂಗ್ ಇರುತ್ತೆ, ಅದು ಕವರ್ ಆಗಿರುತ್ತೆ ಅಂತ. ಅಂದ್ರೆ ಈ ಜ್ಞಾನ ಮತ್ತೆ ಕರ್ಮ ಎರಡು ಅಂದ್ರೆ ಅದರನ್ನ ಅಂದ್ರೆ ಭಕ್ತಿಯಲ್ಲಿ ಅದನ್ನ ನಾವು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಇದೆರಡರ ಮಧ್ಯದಲ್ಲಿ ಆ ಭಕ್ತಿ ಅದನ್ನ ಅದು ಆ ರೀತಿಯಾಗಿ ಅದು ಕವರ್ ಆಗಿದೆ. ಯಾಕೆಂದ್ರೆ ಅದು ಅದರ ಮಧ್ಯದಲ್ಲಿ ಇರುತ್ತೆ. ಯಾಕೆಂದ್ರೆ ಅದೇ ಪ್ರಧಾನವಾಗಿರೋದ್ರಿಂದ ಇವೆರಡು ಅದರಿಂದ. ಯಾಕೆಂದ್ರೆ ಈ ಕರ್ಮ ಭಕ್ತಿಯಿಂದ ಇದೆರಡು ಸಾಧನ ಆಗ್ಬೇಕು. ಜ್ಞಾನದ ಮುಖಾಂತರ ಈ ಜ್ಞಾನವನ್ನ ತಿಳಿದ ಮೇಲೆ ನಾವು ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನುವಂತಹದ್ದು ನಮ್ಗೆ ಅದು ಅರ್ಥವಾಗ್ತದೆ. ಅಂದ್ರೆ ಮಾತಾಜಿಯವರು ಹೇಳಿದ್ರು, ಯಾಕೆಂದ್ರೆ ಪ್ರವೀಣ ಮಾತಾಜಿಯವರು ಹೇಳಿದ್ರು, ಯಾಕೆಂದ್ರೆ ನಾವು ಭಗವದ್ಗೀತೆ ಹೆಚ್ಚು ಹೆಚ್ಚು ಓದಿದಾಗ ನಮಗೆ ಅಂದ್ರೆ ಭಕ್ತಿಯಲ್ಲಿ ಮನಸ್ಸನ್ನ ಭಗವಂತನಲ್ಲಿ ಇಟ್ಟು ನಾವು ಓದುವುದರಿಂದ, ಆ ಜ್ಞಾನದ ಓದುವುದರಿಂದ ನಮ್ಮ ಭಕ್ತಿಯ ಏನಿದೆ ಅದು ಒಂದು ಭಕ್ತಿಗೆ ಮಾಡ್ಲಿಕ್ಕೆ, ಇನ್ನೂ ಹೆಚ್ಚಿನ ಭಕ್ತಿಯನ್ನ ಮಾಡ್ಲಿಕ್ಕೆ. ಯಾಕೆಂದ್ರೆ ನಾವು ಯಾವ ಲೆವೆಲ್ ಭಕ್ತಿ ಮಾಡ್ತಾ ಇದ್ದೀವಿ ಅನ್ನೋದು ಅಲ್ವಾ. ನಾವೀಗ ಅಂದ್ರೆ ಈಗ ನಮಗೆ ಗುರುಗಳು ಏನ್ ಹೇಳಿದ್ದಾರೆ, ಆಚಾರ್ಯರು ಏನ್ ಹೇಳಿದ್ದಾರೆ, ಅದರ ಮುಖಾಂತರ ನಾವು ತಿಳ್ಕೊಂಡು ನಾವು ಭಕ್ತಿಯನ್ನ ಮಾಡ್ತಾ ಹೋಗ್ತೇವೆ. ಆದ್ರೆ ನಾವು ಯಾವ ರೀತಿ ಮುಂದುವರಿತಾ ಇದ್ದೇವೆ ಅನ್ನೋದನ್ನ ನಾವು ಈ ಜ್ಞಾನದ ಮುಖಾಂತರ ತಿಳ್ಕೊಳ್ಬಹುದು. ಯಾಕೆಂದ್ರೆ ಅಲ್ಲಿ ಏನಿದೆ, ಜ್ಞಾನ ಅಂದ್ರೆ ಏನು, ಭಗವಂತನ ಕುರಿತಾಗಿ ಶ್ರವಣ ಮಾಡುವಂತಹದ್ದು ಅದು ಒಂದು ರೀತಿಯಾದಂತಹ ಭಕ್ತಿಯೇ ಆಗಿರುತ್ತೆ. ಅದರಿಂದ ನಮ್ಮ ಭಕ್ತಿಯ ಒಂದು ಸಾಧನ, ಭಕ್ತಿಯನ್ನ ಮಾಡ್ಲಿಕ್ಕೆ ಈ ಜ್ಞಾನ ಅನ್ನುವಂಥದ್ದು ಒಂದು ಸಾಧನವಾಗಬೇಕು ಅನ್ನುವಂಥದ್ದು. ಸೊ ಜ್ಞಾನದ ಮೂಲಕ ಅದನ್ನು ಸಾಧಿಸಬಹುದು ಅನ್ನುವುದನ್ನು ನಾವೀಗ 1ರಿಂದ ಅಂದ್ರೆ ಈಗ 6ರಿಂದ 12ರಿಂದ 18ನೇ ಅಧ್ಯಾಯ ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿ ಅನ್ನುವಂಥದ್ದು.
12ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಭಕ್ತರನ್ನು ಜನನ ಮರಣಗಳಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ನಾವು ನೋಡಿದ್ವಿ. ಮತ್ತೆ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ನಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನ ವಿವರಿಸುತ್ತವೆ. ಸೊ ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗೆ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನವು ಸಹಾಯ ಮಾಡುತ್ತದೆ. ಇಲ್ಲಿ ಅಂದ್ರೆ ನಮ್ಗೆ ಅರ್ಥವಾಗ್ತಾ ಹೋಗುತ್ತಲ್ಲ, ಈಗ ಓಕೆ ನಾನು ಯಾಕೆ ಭಕ್ತಿ ಮಾಡಬೇಕು, ಸೊ ಇಷ್ಟೆಲ್ಲ ಇದೆ. ಈ ಜ್ಞಾನ ಅಂದ್ರೆ ಏನಂದ್ರೆ ನಾವು ತಿಳ್ಕೊಳ್ಳುವಂಥದ್ದು ಈಗ ಐಹಿಕ ಪ್ರಪಂಚ ಏನು, ನಾವು ಹೇಗೆ ಮಾಯೆಯ ಬಲೆಯಲ್ಲಿ ಇದ್ದೇವೆ, ಇಲ್ಲಿ ಮಾಯೆಯ ಹಿಡಿತದಲ್ಲಿದ್ದೇವೆ, ಅದನ್ನು ನಾವು ಹೇಗೆ ಬಿಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನೆಲ್ಲ ಇಲ್ಲಿ ಹೇಳ್ತಾನೆ. ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಅದರಿಂದ ಈ ಜ್ಞಾನ ಅನ್ನುವಂಥದ್ದು ಸುಮ್ಮನೆ ಒಂದು ಜ್ಞಾನ ಆಗಬಾರ್ದು. ಈಗ ಕೆಲವರು ಬೊಗಳೆ ಬಿಡ್ತಾರೆ ಅಂತಾರೆ, ಆ ಜ್ಞಾನ ಏನು ಪ್ರಯೋಜನ ಇದೆ, ಈಗ ಅದನ್ನೆಲ್ಲ ತಿಳ್ಕೊಂಡು ನಾವು ಬೊಗಳೆ ಬಿಟ್ಬಿಟ್ರೆ, ನಾವು ಅನುಷ್ಠಾನಕ್ಕೆ ತಂದಿಲ್ಲ ಅಂದ್ರೆ ಆ ಜ್ಞಾನದ ಉಪಯೋಗ ಏನಕ್ಕೆ ಬರುತ್ತೆ? ಜ್ಞಾನ ಯಾವುದು ಕೆಲಸ ಮಾಡೋದಿಲ್ಲ ಅಂತಾನೆ ಭಗವಂತ ಹೇಳ್ತಾನೆ. ಎಷ್ಟೋ ಜ್ಞಾನವನ್ನು ನಾವು ಪಡೆದರೂ ಆದರೆ ಅದನ್ನು ನಾವು ಒಂದು ಸಾಧನವಾಗಿ ಉಪಯೋಗಿಸ್ಕೊಳ್ಳದೇ ಇದ್ರೆ ಅದರಿಂದ ಆ ಜ್ಞಾನದ ಪ್ರಯೋಜನ ಏನಿದೆ ನಮಗೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಇಲ್ಲಿ ಅರ್ಜುನನ 6 ಪ್ರಶ್ನೆ ಯಾವುದು? ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಥವಾ ಅದು ಜ್ಞೇಯ ಅಂದ್ರೆ ಜ್ಞಾನ ಅಂದ್ರೆ ಏನು, ಜ್ಞಾನದ ಗುರಿ ಜ್ಞೇಯ ಅಂದ್ರೆ ಏನು ಅನ್ನುವಂಥದ್ದನ್ನು ಕೇಳ್ತಾನೆ. ಪ್ರಕೃತಿ ಅಂದ್ರೆ ಈ ಭೌತಿಕ ಪ್ರಕೃತಿ, ನಾವಿರುವಂತಹ ಪ್ರಕೃತಿ. ಪುರುಷ ಅಂದ್ರೆ ಯಾರು? ಈ ಪ್ರಕೃತಿಯನ್ನ ಭೋಕ್ತ, ಅದನ್ನ ಉಪಯೋಗಿಸ್ಕೊಳ್ಳುವನು. ಇಲ್ಲಿ ಆತ್ಮನೂ ಆಗತ್ತೆ ಅಥವಾ ಪರಮಾತ್ಮನಿಗೆ ಅಂದ್ರೆ ಮತ್ತೆ ಕ್ಷೇತ್ರ ಬರುತ್ತೆ. ಕ್ಷೇತ್ರ ಅಂದ್ರೆ ಆತ್ಮಕ್ಕೆ ಒಂದು ಜಾಗ, ಆತ್ಮ ಇರ್ಲಿಕ್ಕೆ ಒಂದು ಜಾಗ ಕ್ಷೇತ್ರ, ಅದನ್ನ ಈ ಶರೀರ ಅಂತ ಹೇಳಲಾಗಿದೆ. ಕ್ಷೇತ್ರಜ್ಞ ಯಾರು ಅಂದ್ರೆ 2 ರೀತಿಯ ಕ್ಷೇತ್ರಜ್ಞರು. ಒಂದು ಕ್ಷೇತ್ರಜ್ಞ ಆತ್ಮ ಈ ಶರೀರವನ್ನ ಮಾತ್ರ ತಿಳ್ಕೊಳ್ತಾನೆ, ಅವನಿಗೆ ಈ ಶರೀರ ಮಾತ್ರ ಅವನ ಕ್ಷೇತ್ರ. ಆದರೆ ಇನ್ನೊಂದು ಕ್ಷೇತ್ರಜ್ಞ ಪರಮಾತ್ಮ, ಅವನಿಗೆ ಎಲ್ಲಾ ಶರೀರಗಳು ಕ್ಷೇತ್ರ. ಅವನು ಎಲ್ಲಾ ಶರೀರದಲ್ಲಿ ಅವನು ಇರ್ತಾನೆ. ಪ್ರತಿಯೊಂದು ಜೀವಿಯ ಶರೀರದಲ್ಲಿ ಅವನು ಗೆಳೆಯನಾಗಿ ಮಿತ್ರನಾಗಿ ಇರ್ತಾನೆ, ಹೃದಯದಲ್ಲಿ ಪರಮಾತ್ಮ. ಆದ್ರಿಂದ ಅವನು ಎಲ್ಲಾ ಕ್ಷೇತ್ರಜ್ಞ, ಎಲ್ಲಾ ಕ್ಷೇತ್ರಕ್ಕೂ ಅವನು ಅರಿತವನು. ಆದರೆ ಈ ಆತ್ಮ ಅನ್ನುವಂಥವನು ಒಂದು ಶರೀರವನ್ನು ಮಾತ್ರ ಇರ್ತಾನೆ. ಆದ್ರಿಂದ ಆತ್ಮನು ಒಂದು ಕ್ಷೇತ್ರಜ್ಞ, ಈ ಶರೀರವನ್ನ ವೀಕ್ಷಿಸುವಂಥವನು. ಜ್ಞಾನ ಮತ್ತು ಕ್ಷೇತ್ರಜ್ಞರನ್ನ ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೀವು ಏನಪ್ಪಾ ಅಂತ ತಿಳ್ಬಹುದು. ಕ್ಷೇತ್ರ ಅಂದ್ರೆ ಯಾವುದು? ಶರೀರ. ಕ್ಷೇತ್ರಜ್ಞ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ. ಸೊ ಇದು ಒಂದು ಜ್ಞಾನ. ಈ ಜ್ಞಾನ ಏನಿದೆ ಇದನ್ನು ಅರ್ಥ ಮಾಡಿ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನು ಅರ್ಥ ಮಾಡಿಕೊಳ್ಳುವುದೇ ಒಂದು ಜ್ಞಾನ ಅನ್ನುವಂಥದ್ದು ಹೇಳ್ತಾರೆ. ಈ ಜ್ಞಾನ, ಈ ಜ್ಞೇಯ, ಯಾಕೆ ಈ ಜ್ಞಾನ ಬೇಕು ನಮಗೆ? ಈ ಜ್ಞಾನದ ಗುರಿ ಯಾವುದು? ಆ ಜ್ಞಾನದ ಗುರಿಯೇ ಪರಮಾತ್ಮ. ಆ ಪರಮಾತ್ಮನನ್ನ ಅರಿಯುವುದು. ಇಲ್ಲಿ ಪರಮಾತ್ಮ ಅಂದ್ರೆ ಭಗವಂತನ ಅವ್ಯಕ್ತ ರೂಪ. ಆತ್ಮ ಪರಮಾತ್ಮನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಂಡಾಗ ಜ್ಞಾನದ ಗುರಿ ಆಗತ್ತೆ. ಸೊ ಇವತ್ತು ಈ ಅಧ್ಯಾಯವನ್ನ ಈಗ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿತುಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಹರೇ ಕೃಷ್ಣ. ಹ್ಯಾಂಡ್ಸ್ ಬಂದಿಲ್ಲ. ಪ್ರಮೀಳಾ ಮುಕುಂದ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಧನ್ಯವಾದ. ಇವತ್ತಿನ ಅಧ್ಯಾಯ ಬಹಳ ಮಜಾ, ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ಈಗ ನಾವು ಇಷ್ಟು ಕೇಳ್ಕೊಂಡ ಅಧ್ಯಾಯಕ್ಕಿಂತ
ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಅಂತಾನೆ. ಕ್ಷೇತ್ರ ಯಾರು? ಕ್ಷೇತ್ರ ಅಂದ್ರೆ ದೇಹ ಅಂತ ಹೇಳ್ತಾನೆ. ಕ್ಷೇತ್ರಜ್ಞ ಅಂದ್ರೆ ಈ ದೇಹವನ್ನ ತಿಳಿದುಕೊಂಡಿರುವವನು ಅಂತ. ಈಗ ನೀವು ಅರ್ಥ ಮಾಡ್ಕೊಳ್ಬಹುದು, ಈಗ ನಾವು ಇಷ್ಟು ದಿವಸ ಈ ದೇಹಕ್ಕೆ ಯಾವ ರೀತಿಯಾದ ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ಇನ್ಮೇಲೆ ಈ ದೇಹವನ್ನ ಅರ್ಥಕೊಂಡಾಗ ನಾವು ಅದಕ್ಕೆ ಅಂದ್ರೆ ಆ ಜ್ಞಾನ ಒಂಥರ ಬೇರೆದೇ ಆಗಿರುತ್ತೆ. ಸೊ ಆ ರೀತಿಯಾಗಿ ನಾವು ಇವತ್ತು ತಿಳ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾನೆ? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಅಮಿತಾ ಮಾತಾಜಿ. ಹಾ, ಹರೇ ಕೃಷ್ಣ ಪ್ರಭುಜಿ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲಾ ದೇಹಗಳಲ್ಲಿರುವಂತಹ ಕ್ಷೇತ್ರಜ್ಞ ನಾನು. ಈಗ ಈ ದೇಹವನ್ನ ಮತ್ತೆ ಕ್ಷೇತ್ರಜ್ಞನನ್ನ ಅರಿತುಕೊಳ್ಳುವುದೇ ಜ್ಞಾನ ಅಂತ ಹೇಳ್ತಾನೆ. ಜ್ಞಾನ ಅಂದ್ರೆ ಎಲ್ಲಿಗೆ ಬಂದ್ಬಿಟ್ಟು ಎಲ್ಲಿಗೆ ತಂದು ನಿಲ್ಸಿದೆ ನೋಡಿ. ನಾವು ತಿಳ್ಕೊಳ್ತೀವಿ ಏನೋ ಜ್ಞಾನ ಅಂದ್ರೆ ವೇದಗಳನ್ನ ಓದಬೇಕು ಅಥವಾ ಏನೋ ಬಹಳ ತಿಳ್ಕೊಳ್ಬೇಕು. ಆದ್ರೆ ಅವನು ಹೇಳ್ತಾನೆ ಅರಿಬೇಕು. ಯಾವುದನ್ನ ಅರಿಯಬೇಕು? ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ಇದು ನನ್ನ ಅಭಿಪ್ರಾಯ ಅನ್ನೋದನ್ನ ಹೇಳ್ತಾನೆ. ಅವನ ಅಭಿಪ್ರಾಯದ ಮುಂದೆ ಈಗ ಕ್ಷೇತ್ರಜ್ಞ, ಇದು ಒಂದು ಕ್ಷೇತ್ರ ಇದೆ. ನಿಮಗೆ ಒಂದು ಸಿಂಪಲ್ ಆಗಿ ನಮ್ಮ ಭೌತಿಕವಾಗಿ ಲೌಕಿಕವಾಗಿ ಹೇಳೋದಾದ್ರೆ ಒಂದು ಫೀಲ್ಡ್, ಈ ತರ ಒಂದು ಜಮೀನಿದೆ. ಆ ಜಮೀನಿನ ಓನರ್ ಒಬ್ಬ ಯಾವುದೋ ಒಂದು ರೈತ ಇರ್ತಾನೆ. ಆ ರೈತನಿಗೆ ಗೊತ್ತಿದೆ ನನ್ನ ಜಮೀನಲ್ಲಿ ಏನೇನಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಅದರ ಬಗ್ಗೆ, ಆ ಜಮೀನಿನ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಇನ್ನೊಬ್ಬರ ಹತ್ರನೂ ಇರುತ್ತೆ. ಯಾರ ಹತ್ರ ಇರುತ್ತೆ ಅದು? ಈಗ ಕೆಲಸ ಮಾಡ್ತಾರಲ್ಲ ಅವ್ರಿಗೆ. ಕೆಲಸ ಮಾಡೋರ ಹತ್ರ ಅಲ್ಲ, ಅದು ಓನರ್ ಒಬ್ಬ ಓನರು. ಇನ್ನೊಂದು ಸರ್ಕಾರದ ಹತ್ರ ಆ ಜಮೀನಿನ ದಾಖಲೆಗಳು ಎಲ್ಲದೂ ಇರುತ್ತೆ. ಆ ಜಮೀನಿನಲ್ಲಿ ಏನ್ ಮಾಡ್ಬೋದು ಏನ್ ಮಾಡ್ಬಾರ್ದು ಅನ್ನುವಂತಹ ಇನ್ಫಾರ್ಮೇಶನ್ ಸಹಿತ, ಅಂದ್ರೆ ಹಿಂದಿನ ಕಾಲದಲ್ಲಿ, ಈಗಿನ ಸರ್ಕಾರ ಆದ್ರೂ ಮೊದಲು ರಾಜನಿದ್ರೂ ಸಹಿತ ರಾಜನಿಗೆ ಅವನ ಇಡೀ ಕ್ಷೇತ್ರದ ಜ್ಞಾನ ಇರ್ತಾ ಇತ್ತು ಅಂತ ತಿಳ್ಕೊಂಡಿರ್ತಾ ಇದ್ದ. ಮತ್ತು ಆ ಕ್ಷೇತ್ರದ ಆ ಜಾಗ ಯಾರ್ದು ಓನರ್ ಇರ್ತಾನೆ, ಈಗ ಅವನು ಯಾರು ಉಳುಮೆ ಮಾಡ್ತಾ ಇರ್ತಾನೆ ಅಲ್ಲಿ, ಸೊ ಅವನು ಬಿಟ್ಟು ಮತ್ತೆ ಅವರಿಗೆ ಗೊತ್ತಿರ್ತಾ ಇತ್ತು ಅಂತ. ಅದೇ ರೀತಿಯಾಗಿ ಈ ಶರೀರ ಕ್ಷೇತ್ರ ಅಂದ್ರೆ ಆದಾಗ ಈ ಶರೀರದ ಒಳಗಡೆ ಇಬ್ಬರು ಕ್ಷೇತ್ರಜ್ಞರು, ಒಂದು ಆತ್ಮ ಇನ್ನೊಂದು ಪರಮಾತ್ಮ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಹರೇ ಕೃಷ್ಣ. ಬೇಗ ಬೇಗ ಓದಿ ಪ್ರಮೀಲಾ ಮುಕುಂದ್ ಮಾತಾಜಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರಗಳಲ್ಲಿ ಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಸೊ ಇದನ್ನ ಕ್ಷೇತ್ರಜ್ಞರನ್ನ ಎಲ್ಲಾ ಕಡೆ ವಿವರಿಸಲಾಗಿದೆ. ಎಸ್ಪೆಷಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ವೇದಾಂತ ಸೂತ್ರ ಅಂದ್ರೆ ಯಾರು? ವೇದಾಂತ ಸೂತ್ರದ ಬರೆದವರು ಯಾರು? ವೇದಾಂತ ಸೂತ್ರ ಯಾರಿಂದ ಬಂದಿರುವಂತಹದ್ದು? ಅದು ಸ್ವತಃ ಕೃಷ್ಣನಿಂದಲೇ ಬಂದಿರುವಂತಹದ್ದು. ಆದ್ರಿಂದ ಈ ಋಷಿಗಳು, ಆಚಾರ್ಯರು, ಪ್ರಮಾಣಭೂತ ಆಚಾರ್ಯರು ಅಂದ್ರೆ ಅವರೆಲ್ಲ ಇದನ್ನ ಅಲ್ಲಿಂದನೇ ಬಂದಿರುವಂತಹದ್ದಲ್ವ. ಈಗ ಜ್ಞಾನ ಅನ್ನುವಂಥದ್ದು ಹೇಗೆ ಬರಬೇಕು? ಒಂದು ಪರಂಪರೆಯಲ್ಲಿ ಬರಬೇಕು. ಆದ್ರಿಂದ ಹಿಂದಿನ ಆಚಾರ್ಯರಿಂದ ಸಾಕ್ಷ್ಯವನ್ನ ಪಡೆದುಕೊಂಡು ಅವ್ರು ಹೀಗೆ ಆ ಜ್ಞಾನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗತ್ತೆ ಅಲ್ವಾ. ಅದಕ್ಕಾಗಿ ಈ ಪೀಠಾಧಿಪತಿಗಳಿದ್ದಾರೆ. ಪೀಠಾಧಿಪತಿಗಳ ಮುಖ್ಯ ಕಾರಣ ಏನು? ಧರ್ಮದ ರಕ್ಷಣೆ, ಧರ್ಮದ ಪ್ರಚಾರ. ಅವರ ಉದ್ದೇಶವೇ ಅದು. ಆ ಪೀಠ ಇರ್ಲಿಕ್ಕೆ ಕಾರಣವೇ ಅದು. ಈ ಆಚಾರ್ಯರು ಅಥವಾ ಗುರುಗಳು ಅಂತ ನಾವೇನು ಇವತ್ತು ನಾವು ಒಪ್ಕೊಳ್ತೇವೆ ಅಂದ್ರೆ ಅವರು ಪರಂಪರೆಯಿಂದ ಬಂದಿರುವಂಥವ್ರು. ಅದರಿಂದ ಅವ್ರೇನ್ ಮಾಡ್ತಾರೆ, ಈ ಜ್ಞಾನ ಅನ್ನುವಂತಹದ್ದು ಆ ಗುರುಗಳು ಹುಟ್ಟಾಕುವಂತಹ ಜ್ಞಾನ ಅಲ್ಲ, ಶಾಸ್ತ್ರದಲ್ಲಿ ಇದೆ. ಆ ಶಾಸ್ತ್ರದ ಇರುವಂತಹದನ್ನ ಅಂದ್ರೆ ಹಿರಿಯ ಗುರುಗಳಿಂದ ಕಿರಿಯ ಗುರುಗಳು ಕಲ್ತ್ಕೊಳ್ತಾರೆ. ಅದನ್ನ ಯಾರು ಅಂದ್ರೆ ಜ್ಞಾನಾರ್ಜನೆಯನ್ನ ಮಾಡ್ಲಿಕ್ಕೆ ಅವ್ರ ಹತ್ರ ಬರ್ತಾರೆ, ಅವರಿಗೆ ಆ ಜ್ಞಾನವನ್ನು ಅವರು ಕೊಡ್ತಾರೆ.
ಅದರಿಂದ ಆತ್ಮ ಪರಮಾತ್ಮಗಳ ಅಂದ್ರೆ ಇಬ್ರು ಅಂದ್ರೆ ಬೇರೆ ಅಂತ. ಈಗ ಕೆಲವರು ಹೇಳ್ತಾರೆ ಆತ್ಮ ಮತ್ತೆ ಪರಮಾತ್ಮ ಗುಣಾತ್ಮಕವಾಗಿ ಒಂದೇ, ಆತ್ಮನೂ ಸಚ್ಚಿದಾನಂದ, ಪರಮಾತ್ಮನೂ ಸಚ್ಚಿದಾನಂದ. ಇಲ್ಲಿ ಆತ್ಮದ ಗಾತ್ರ ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿದೆಯಲ್ಲ ಆತ್ಮ ಎಷ್ಟು ದೊಡ್ಡದಾಗಿ ಇರ್ತದೆ ಅಂತ. ಎಷ್ಟು ದೊಡ್ಡದಾಗಿರ್ಬೋದು ಆತ್ಮದ ಗಾತ್ರ ಏನು? ಅದೇ ಒಂದು ಕೂದಲು ಎಳೆನ ಕಟ್ ಮಾಡಿದಾಗ ಅದು 10,000 ಟೈಮ್ಸ್ ಅದಕ್ಕೆ ಕಟ್ ಮಾಡಿದಾಗ ಆ ಒಂದು ಪಾರ್ಟ್, ಒಂದು 10,000ದಲ್ಲಿ ಒಂದು ಭಾಗ ಏನು, ಅಷ್ಟು ಎಷ್ಟು ಚಿಕ್ಕದಿರ್ಬೋದಲ್ವಾ ಅದು? ಎಷ್ಟು ಚಿಕ್ಕದಿರ್ಬೋದು ನೋಡಕ್ಕೆ ಸಾಧ್ಯ ಇಲ್ಲ, ಅದು ಊಹಿಸಿಕೊಳಕ್ಕೂ ಸಾಧ್ಯ ಇಲ್ಲ. ಈ ಐಹಿಕ ಈ ನಮ್ಮ ಭೌತಿಕ ಇಂದ್ರಿಯಗಳಿಂದ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ನಮ್ಮ ಈ ಭೌತಿಕ ಇಂದ್ರಿಯಗಳೇನಿದೆ ಅದು ಪರಿಪೂರ್ಣ ಅಲ್ಲ. ಯಾಕೆಂದ್ರೆ ಕೆಲವೊಂದೆಲ್ಲ ಈ ತರ ನೋಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಅಲ್ಲಿ. ಆದ್ರೆ ಯಾವಾಗ ನಾವು ಅಂತರಂ ಜ್ಞಾನ ಚಕ್ಷುಷಾಂ, ನಮ್ಮ ಆಂತರಿಕ ಜ್ಞಾನದ ಕಣ್ಣುಗಳನ್ನ ತೆಗಿತೇವೋ ಆವಾಗ ಅದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ನಮಗೆ. ಆದ್ರಿಂದ ಈ ಪರಮಾತ್ಮ ಅಂದ್ರೆ ಇಲ್ಲಿ ವೇದಾಂತ ಅಂದ್ರೆ ಧಾರ್ಮಿಕ ಗ್ರಂಥಗಳಲ್ಲಿ ಅಥವಾ ಈ ವೇದಾಂತ ಸೂತ್ರದಲ್ಲಿ ವೇದವ್ಯಾಸರು ಅದನ್ನ ರಚಿಸಿರುವಂಥವ್ರು, ಆದ್ರೆ ಅದು ಬರೆದಿರುವಂಥದ್ದು ಭಗವಂತನಿಂದನೇ. ಆತರ ವೇದವ್ಯಾಸರ ತಂದೆ ಪರಾಶರ ಮುನಿಗಳು ಅವರು ಸಹಿತ ಹೇಳ್ತಾರೆ ಅಹಂ ತ್ವಂ ತಥಾನಿ, ಅಂದ್ರೆ ನಾವು ನೀವು ನಾನು, ಅಂದ್ರೆ ಇಲ್ಲಿ ಆತ್ಮ ಬೇರೆ ಪರಮಾತ್ಮ ಬೇರೆ ಅನ್ನುವಂಥದ್ದು. ಆದ್ರೆ ಕೆಲವರು ದ್ವೈತ ಅದ್ವೈತ ಸಿದ್ಧಾಂತಗಳು ಕೆಲವೊಂದು ಕಾಂಟ್ರವರ್ಸಿ ಇದೆ, ಆದ್ರೆ ಅದು ತಪ್ಪಲ್ಲ. ಸಿದ್ಧಾಂತಗಳಲ್ಲಿ ಹೇಳೋದೇನೇನೆಂದ್ರೆ ಆತ್ಮ ಪರಮಾತ್ಮ ಒಂದೇ ಅಂತ ಯಾರು ಹೇಳ್ತಾ ಇಲ್ಲ, ಆದ್ರೆ ಗುಣಲಕ್ಷಣಗಳೇ ಗುಣಾತ್ಮಕವಾಗಿ ಆತ್ಮ ಪರಮಾತ್ಮ ಒಂದೇ. ಆದ್ರೆ ಪರಿಣಾಮಾತ್ಮಕವಾಗಿ ಕ್ವಾಂಟಿಟೇಟಿವ್ಲಿ ಪರಿಣಾಮಾತ್ಮಕವಾಗಿ ಆತ್ಮ ತುಂಬಾ ಚಿಕ್ಕದು, ಪರಮಾತ್ಮ ಅವನ ಒಂದು ಬಿಂದು ನಾವು ಅಷ್ಟೇ. ಅಂದ್ರೆ ಒಂದು ಬಿಂದುಗಿಂತನೂ ಚಿಕ್ಕದು. ಅವನ್ ದೊಡ್ಡ ಸಮುದ್ರ ಆದ್ರೆ ನಾವು ಒಂದು ಹನಿ ಇಲ್ಲಿ ಅಷ್ಟೇ. ಸೊ ಅದು ಆತ್ಮ ಮತ್ತೆ ಪರಮಾತ್ಮನ ಮಧ್ಯೆ ಇರುವಂತಹ ವ್ಯತ್ಯಾಸ. ಆದ್ರಿಂದ ಇಲ್ಲಿ ನಾವು ಮುಂದೆ ತಿಳ್ಕೊಳ್ಳುವಂಥದ್ದು ಏನಂದ್ರೆ ಈ ಶರೀರದ ಬಗ್ಗೆ. ಶರೀರದಲ್ಲಿ ಈ 5 ಕೋಶಗಳು ಮುಖ್ಯವಾಗಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅನ್ನುವಂಥದ್ದು. ಅದನ್ನ ನಾವು ಶಾಸ್ತ್ರ ಹೇಳುತ್ತೆ ಈ 5 ಕೋಶಗಳು ಶರೀರದಲ್ಲಿರುವಂತಹದ್ದು. ಈ 5 ಕೋಶಗಳನ್ನ ಬ್ರಹ್ಮಪುಚ್ಛ ಅಂತ ಹೇಳ್ತಾರೆ. ಬ್ರಹ್ಮಪುಚ್ಛ ಪ್ರತಿಷ್ಠಾ ಅಂತ. ಈ ಅನ್ನಮಯ ಕೋಶ ಬದುಕೋದಕ್ಕೆ ಅನ್ನ ಆಧಾರ, ಊಟ ಬೇಕು ಶರೀರಕ್ಕೆ ಅನ್ನೋದನ್ನ ತೋರಿಸ್ಕೊಡತ್ತೆ. ಆದರೆ ಪ್ರಾಣಮಯ ಕೋಶದಲ್ಲಿ ನಾವೇನ್ ಮಾಡುವಂತಹದ್ದು ಪರಿಪೂರ್ಣ ಸತ್ಯವನ್ನ ಆಹಾರದಲ್ಲಿ, ಅಂದ್ರೆ ಈಗ ನಾವು ಅದಕ್ಕೆ ಯಾಕೆ ನಾವು ಆಹಾರ ಶುದ್ಧಿ ಸತ್ವಶುದ್ಧಿ ಅಂತ ಹೇಳ್ತೇವೆ ಅಂದ್ರೆ ನಾವು ತಿನ್ನುವಂತ ಆಹಾರ ಯಾಕೆ ಮುಖ್ಯ ಅಂದ್ರೆ ಈ ಶರೀರದಲ್ಲಿ ನಾವು ನಿಜವಾದ ಜ್ಞಾನಾರ್ಥನೆಗೆ ಅಥವಾ ಭಗವಂತನ ಸಾಕ್ಷಾತ್ಕಾರಕ್ಕೆ ನಾವು ಈ ಆತ್ಮ ಈ ಶರೀರದಲ್ಲಿ ಇದ್ದು ಅದನ್ನ ಮಾಡಬೇಕು ಅಂದ್ರೆ ನಾವು ಸರಿಯಾದ ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ಬೇಕು. ಆದ್ರಿಂದ ಅವರು ಹೇಳ್ತಾರೆ ಈ ಅನ್ನಮಯ ಸಾತ್ವಿಕ ಆಹಾರದಲ್ಲಿ ನಾವು ಸಾಕ್ಷಾತ್ಕರಿಸಿಕೊಂಡ ನಂತರ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಏನಂದ್ರೆ ಪರಮ ಸತ್ಯವನ್ನ ಜೀವ ಲಕ್ಷಣಗಳಲ್ಲಿ ಅಥವಾ ಜೀವ ರೂಪಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವುದು, ಭಗವಂತನನ್ನ ನೋಡುವಂಥದ್ದು, ಎಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನ ಬಗ್ಗೆ. ಆಮೇಲೆ ಜ್ಞಾನಮಯದಲ್ಲಿ ನಾವು ನೋಡುವಂತಹದ್ದು ಏನಂದ್ರೆ ಈ ಜೀವಿಯ ಲಕ್ಷಣಗಳ ಆಚೆಗೆ ಭಾವಾನುಭವ ಅಂತ ಕರೀತಾರೆ ಅದನ್ನ. ಮತ್ತೆ ಸಂಕಲ್ಪ ಅಂದ್ರೆ ಈ ಏನೋ ಇದೆ, ಈ ಜೀವ ಅಥವಾ ಈ ಶರೀರದ ಆಚೆ ಏನೋ ಇದೆ, ನಾನು ಯಾವುದೋ ಒಂದು ಇನ್ನೊಂದರ ಭಾಗ, ನಾನು ನನ್ನ ಅಸ್ತಿತ್ವವೇ ಬೇರೆ ಅನ್ನುವಂತಹದ್ದು, ನಾನು ಈ ಶರೀರ ಅಂತೂ ಅಲ್ಲ ಅನ್ನುವಂತಹದ್ದು ಈ ಜ್ಞಾನಮಯ ಕೋಶದಲ್ಲಿ ಅರಿವಿನ ಬರುವಂತಹದ್ದು. ವಿಜ್ಞಾನಮಯ ಕೋಶ ಆಮೇಲೆ ಬರುವಂತಹದ್ದು ಬ್ರಹ್ಮನ್ ಸಾಕ್ಷಾತ್ಕಾರ. ಇಲ್ಲಿ ಆತ್ಮ ಮತ್ತೆ ಪರಮಾತ್ಮರ ಸಂಪರ್ಕ ಆಗುವಂತಹದ್ದು. ಆ ರೀತಿಯಾಗಿ ವಿಜ್ಞಾನಮಯ ಕೋಶದಲ್ಲಿ ಆತ್ಮ ಮತ್ತೆ ಪರಮಾತ್ಮನ ಸಂಪರ್ಕವಾದಾಗ ಆಮೇಲೆ ಬರುವಂತಹದ್ದೇ ಮುಂದಿನ ಹಂತ, ಅದು ಆನಂದಮಯ ಕೋಶ. ಈ ಆನಂದಮಯ ಕೋಶ ಯಾವಾಗ ನಾವು ಇದನ್ನು ಸಾಧಿಸ್ತೇವೆ ಆವಾಗ ನಮಗೆ ಪೂರ್ತಿಯಾದ ಪರಮಾತ್ಮನ ಸಂಬಂಧ, ಪರಮಾತ್ಮನನ್ನ ನಾವು ಅವನ ಇಚ್ಛೆಯ ಮೇರೆಗೆ, ಅವನ ಆಜ್ಞೆಯ ಮೇರೆಗೆ
ನಾವಿಲ್ಲಿ ಇರುವಂತಹದ್ದು, ಬದುಕುವಂತ ಅದು ಆನಂದಮಯ. ಆನಂದಮಯ ಈ ಜಗ ಹೃದಯ. ಯಾಕೆ? ಇದು ಯಾವಾಗ ನಾವು ಪರಮಾತ್ಮನ ಜೊತೆಗೆ ನಮ್ಮ ಸಂಪರ್ಕವನ್ನ ಸ್ಥಾಪಿಸಿಕೊಳ್ಳುತ್ತೇವೆ, ಅದು ನಮ್ಮ ಮೂಲಕ್ಕೆ ಹೋಗುವಂತಹದ್ದು. ಆಗ ಆನಂದಮಯ ಕೋಶದಲ್ಲಿ ಇರ್ತಾರೆ. ಈ ಆನಂದಮಯ ಕೋಶದಲ್ಲಿ ನಾವೇನು ಮಹಾತ್ಮರು ಅಂತ ಕರೆದಿದ್ದೇವೆ, ಅವರೆಲ್ಲ ಇರುವಂತವ್ರು. ಅಂಥವ್ರ ಹತ್ರ ಹೋಗಿ ನೀವು ಒಂದು ಕ್ಷಣ ನಮ್ಮ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳಿ, ಆ ಸಮಸ್ಯೆಗಳೆಲ್ಲ ಅವರಿಗೆ ನಗಣ್ಯ, ಏನೂ ಇಲ್ಲ ಅದು. ಯಾಕೆ ಆ ಸಮಸ್ಯೆಗಳು ನಮಗೆ ಮಹಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂದ್ರೆ, ಯಾಕೆಂದ್ರೆ ನಾವು ಈ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಈ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದರಿಂದ ನಮ್ಗೆ ಇದು ಒಂದು ಈ ಸೀವೇಜ್ ಟ್ಯಾಂಕ್ ತರ, ಈ ಐಹಿಕ ಪ್ರಪಂಚ ಅನ್ನುವಂಥದ್ದು. ನಾವು ಇಲ್ಲಿದ್ದು ಈಶಾಡ್ತಾ ಇದ್ದೇವೆ ಅದ್ರ ಒಳಗಡೆ. ಆದ್ರೆ ನಾವು ಅದರಿಂದ ಹೊರಗೆ ಬರಬೇಕು. ಆದ್ರೆ ಅವರಿಗೆ ಗೊತ್ತಿದೆ ಅದರಿಂದ ಹೊರಗೆ ಬರುವುದು ಹೇಗೆ ಅಂತ. ಆ ಜ್ಞಾನವನ್ನು ಅವರು ಕೊಡ್ತಾರೆ ಸಹಿತ. ಆದ್ರೆ ಅದನ್ನ ಕೇಳುವಂತಹದ್ದು ಆ ಬುದ್ಧಿ ಭಗವಂತ ನಮಗೆ ಕೊಡಬೇಕು. ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಅದು ಸುಮ್ಮನೆ ಆಗೋದಿಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ನಮ್ಗೆ ಗೊತ್ತಾಗತ್ತೆ ಹೇಗೆ ನಾವು ಅದಕ್ಕೆ ಸರಿಯಾದ ರೀತಿಯಾದಂತಹ ಶಿಕ್ಷಣವನ್ನು ನಾವು ಅದಕ್ಕೆ ಕೊಡಬೇಕಾಗತ್ತೆ. ಈ ಶರೀರಕ್ಕೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತೇವೆ, ಅಂತರಂಗವಾಗಿ ಆತ್ಮದ ಪರಿಶುದ್ಧತೆಗೋಸ್ಕರ ನಾವು ಯಾವ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಗಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಹರೇ ಕೃಷ್ಣ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು. 10 ಇಂದ್ರಿಯಗಳು ಮತ್ತು ಮನಸ್ಸು. 5 ಇಂದ್ರಿಯಗಳ ವಿಷಯಗಳು ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷಿಪ್ತವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಪ್ರತಿಕ್ರಿಯೆ ಇಲ್ಲಿ ಕ್ಷೇತ್ರದ ರಚನೆಯ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು. ಏನು ಕ್ಷೇತ್ರ ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಲಿಕ್ಕೆ ಹೋದಾಗ, ಕ್ಷೇತ್ರದಲ್ಲಿ ಮೊದಲನೆಯದಾಗಿ ಇದು ವೇದಾಂತ ಸೂತ್ರಗಳು, ಇವಕ್ಕೆಲ್ಲ ಆಧಾರ. ವೇದಾಂತ ಸೂತ್ರದಲ್ಲಿ ಅಧಿಕಾರಯುತ ಹೇಳಿಕೆಯಿಂದ ಈ ಘಟಕಾಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಯಾವುದು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಪಂಚಭೂತಗಳು ಅಂತ ನಾವು ಇದನ್ನ ಕರಿತೇವೆ. ಸೊ ಈ ಐಹಿಕ ಪ್ರಪಂಚದಲ್ಲಿ ಈ ಪಂಚಭೂತಗಳೇ ಪ್ರತಿಯೊಂದಕ್ಕೂ ಕಾರಣ. ಅದರಿಂದನೇ ಎಲ್ಲವೂ ಆಗುವಂಥ ಎಲ್ಲ ಜಡ ವಸ್ತುಗಳು ಪಂಚಭೂತಗಳಿಂದಲೇ ಆಗುವಂತಹದ್ದು. ಆಮೇಲೆ ಈಗ ಈ ಕ್ಷೇತ್ರದ ರಚನೆಗೆ ಬಗ್ಗೆ ಬಂದಾಗ, ಪಂಚಭೂತಗಳ ನಂತರ ಅಹಂಕಾರ ಬರುತ್ತೆ, ಬುದ್ಧಿ ಬರುತ್ತೆ. ಈ ಅಹಂಕಾರ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ, ಅದನ್ನು ನಾವು ನಮ್ಮ ಐಡೆಂಟಿಟಿ ಅಂತ ಕರಿಬಹುದು. ಈ ಅಹಂಕಾರದಲ್ಲಿ 2 ರೀತಿ, ಒಂದು ಮಿಥ್ಯಾಹಂಕಾರ, ಇನ್ನೊಂದು ಸತ್ಯಾಹಂಕಾರ. ಅಂದ್ರೆ ಅಹಂಕಾರ, ನಮ್ಮ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಈ ಮಿಥ್ಯಾಹಂಕಾರ ಅನ್ನುವಂತಹದ್ದು ಒಳ್ಳೆಯದಲ್ಲ. ಮಿಥ್ಯಾಹಂಕಾರದಲ್ಲಿ ನಾನೇ ಈ ಜಗತ್ತಿನ ಒಡೆಯ ಅಂತ ತೋರಿಸ್ಕೊಳ್ಳುವಂಥದ್ದು, ಎಲ್ಲ ನನ್ನಿಂದಲೇ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಅಂದ್ರೆ ಭಗವಂತ ಇರೋದಿಲ್ಲ ಅಲ್ಲಿ. ಉದಾಹರಣೆಗೆ ಈಗ ನಾವು ಹೇಳ್ತೇವೆ, ನೀನ್ ಯಾರು ಅಂತ ಯಾರಾದ್ರೂ ನಮ್ಮ ಹತ್ರ ಕೇಳಿದ್ರೆ ನಾವು ಹೇಳುವಂಥದ್ದೇನಿಲ್ಲ, ನಾನು ಡಾಕ್ಟರ್, ನಾನು ಇಂಜಿನಿಯರ್, ಅವನು ಇವನು ಅಂತ ಹೇಳ್ತೇವೆ. ಅದು ನಮ್ಮ ಐಡೆಂಟಿಟಿ ಅಲ್ಲ, ನಮ್ಮ ಗುರುತು ಅದಲ್ಲ. ಆದ್ರೆ ಅದನ್ನೇ ನಾವು ಗುರುತಿಸಿಕೊಳ್ಳುತ್ತೇವೆ, ಆ ರೀತಿಯಾಗಿ ನಾವು ಗುರುತಿಸ್ಕೊಳ್ತೇವೆ ಪ್ರಪಂಚದಲ್ಲಿ, ನಮ್ಮ ಸ್ಟೇಟಸ್ ಸಿಂಬಲ್ ಆಗಿ. ಅದು ಮಿಥ್ಯಾಹಂಕಾರ. ಅದನ್ನೇ ನಾನು ಒಂದು ಭಗವಂತನ ಭಕ್ತನಾಗಿ ಗುರುತಿಸಿಕೊಳ್ಳುವಂತಹದ್ದು, ಅದು ನಿಜವಾದ ಅಹಂಕಾರ. ಅದರಿಂದ ಜೀವಿಗೆ ಅಹಂಕಾರ ಭಗವಂತನಿಂದನೇ ಬಂದಿದ್ದು. ಆ ಅಹಂಕಾರ ಮುಖ್ಯ. ಅಹಂಕಾರ ನಾವೇನು ಹೇಳ್ತೇವೆ, ಅಹಂಕಾರ ಅಲ್ವಾ? ಅಹಂ ಅಂದ್ರೆ ನಾನು, ಅಂದ್ರೆ ಎಲ್ಲವನ್ನು ಮಾಡುವಂತ. ಆದ್ರೆ ಇಲ್ಲಿ ಭಕ್ತಿಗೋಸ್ಕರ, ಭಗವಂತನ ಜೊತೆಗೆ ನಮ್ಮನ್ನು ಗುರುತಿಸಿಕೊಳ್ಳೋಸ್ಕರ ಅಹಂಕಾರ ಸರಿಯಾಗಿದೆ. ಆದ್ರೆ ಅದನ್ನು ನಾವು ಸ್ಟೇಟಸ್ ಸಿಂಬಲ್ ಆಗಿ ನಾವು ಅದನ್ನು ಉಪಯೋಗಿಸ್ಕೊಂಡಾಗ ಅದು ಮಿಥ್ಯಾಹಂಕಾರ. ಸೊ ಇಲ್ಲಿ ಅಹಂಕಾರ, ಬುದ್ಧಿ ಮತ್ತೆ ಪ್ರಕೃತಿಯ 3 ಗುಣಗಳು, ಇವೆಲ್ಲ ಅವ್ಯಕ್ತ ಅಂತ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥವು. ಪ್ರಕೃತಿಯ 3 ಗುಣಗಳು ಸತ್ವ, ರಜ,
ತಮೋ ಗುಣಗಳು. ಸೊ ಇವು ಬರುತ್ತೆ. ಈ ಹೀಗೆ ಹೇಗಾಗಿದೆ ಅಂದ್ರೆ ಈ 3 ಗುಣಗಳ ನಂತರ 5 ಇಂದ್ರಿಯಗಳು ಬರುತ್ತೆ. 5 ಇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ. ಅನಂತರ 5 ಕರ್ಮೇಂದ್ರಿಯಗಳು. ಯಾವುದು ಕರ್ಮೇಂದ್ರಿಯಗಳು? ಶಬ್ದ, ಕಾಲು, ಕೈ, ಗುದ ಮತ್ತು ಜನನೇಂದ್ರಿಯ. ಸೊ ಇದು ಕರ್ಮೇಂದ್ರಿಯಗಳು. ಇದು ಒಂದು ಕ್ಷೇತ್ರದಲ್ಲಿ ಇರುವಂತಹದ್ದು. ಇಂದ್ರಿಯಗಳ ಮೇಲೆ ಮನಸ್ಸಿದೆ. ಈ ಮನಸ್ಸನ್ನು 6ನೇ ಇಂದ್ರಿಯ ಅಂತ ನಾವು ಕರಿತೇವೆ. 5 ಇಂದ್ರಿಯಗಳು ಆದ್ಮೇಲೆ ಬರುವಂತಹದ್ದು ಮನಸ್ಸು. ಈ ಮನಸ್ಸನ್ನ ಅಂತರೇಂದ್ರಿಯ, ಒಳಗಡೆ ಇರುವಂತಹ ಇಂದ್ರಿಯ. ಆದರೆ ಈ ಮನಸ್ಸು ಭೌತಿಕವಾಗಿ ಮೀನಿಂಗ್ ಮೇಕಿಂಗ್ ಮಷಿನ್, ಯಾವಾಗಲೂ ಹಲವು ರೀತಿಯ ಅರ್ಥಗಳನ್ನು ಕಲ್ಪಿಸ್ತಾ ಇರುವಂತಹದ್ದು ಅಂತರೇಂದ್ರಿಯ. ಆದರೆ ಅದಕ್ಕೆ ನಾವು ಸರಿಯಾದ ಶಿಕ್ಷಣವನ್ನು ಕೊಟ್ಟಾಗ ಅದು ಆತ್ಮದಲ್ಲಿ ಸ್ಥಿತನಾಗಬಹುದು. ಮನಸ್ಸು ಅಂದ್ರೆ ಅದು ಒಂಥರ ಕಂಟ್ರೋಲ್ಡ್ ಮೈಂಡ್ ಆಗ್ತದೆ ಅಂತ. ಹಾಗಾದ್ರೆ ನಮಗೆ ಮಿತ್ರನಾಗತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ? ಅದು ಶತ್ರು ಆಗತ್ತೆ ಮನಸ್ಸು ಅನ್ನುವಂಥದ್ದು. ಸೊ ಇದನ್ನು ಅಂತರೇಂದ್ರಿಯ, ಮನಸ್ಸು ಸೇರಿದಂತೆ ಒಟ್ಟು 11 ಇಂದ್ರಿಯಗಳು. ಈ 11 ಇಂದ್ರಿಯಗಳ ನಂತರ 5 ಇಂದ್ರಿಯ ವಸ್ತುಗಳು. ಈ ವಸ್ತುಗಳು ಅಂದ್ರೆ ಏನು? ಇಂದ್ರಿಯ ವಸ್ತುಗಳು ಅಂದ್ರೆ ಮೂಗಿಗೆ ವಾಸನೆ, ನಾಲಿಗೆಗೆ ರುಚಿ, ಚರ್ಮಕ್ಕೆ ಸ್ಪರ್ಶ, ರೂಪ, ಶಬ್ದ. ಸೊ ಇವೆಲ್ಲ ಇಂದ್ರಿಯ ವಸ್ತುಗಳು. ಸೊ ಇದೆಲ್ಲ ಸೇರಿ ಒಂದು 24 ಘಟಕಾಂಶ ಆಗತ್ತೆ. ಸೊ 24 ಘಟಕಾಂಶಗಳ ಈ ಮೊತ್ತ ಇವೆಲ್ಲ ಸೇರಿದರೆ ಕ್ಷೇತ್ರ ಆಗತ್ತೆ. ಇದನ್ನೇ ನಾವು ಕ್ಷೇತ್ರ ಅಂತ ಕರಿಬಹುದು. ಅದಾದ್ಮೇಲೆ ಬಯಕೆ ಅಂದ್ರೆ ನಮ್ಮ ಆಸೆಗಳು ಅಲ್ವಾ, ಬಯಕೆ. ಆಮೇಲೆ ದ್ವೇಷ, ಆಮೇಲೆ ಸುಖ, ಇದೆಲ್ಲ ಅನುಭವ. ಮತ್ತು ದುಃಖ, ಇದು ಕ್ರಿಯೆ ಪ್ರತಿಕ್ರಿಯೆ ಅಂತ ಇದನ್ನ ಕರೀತಾರೆ. ಸೊ ಇದು ಬರುವಂತಹದ್ದು. ಸೊ ಈ ಜಡದೇಹ ಪಂಚ ಮಹಾಭೂತಗಳ ನಿರೂಪಣೆ, ಪ್ರಜ್ಞೆ ಮತ್ತು ದೃಢ ವಿಶ್ವಾಸಗಳು ಜೀವಿಗಳ ಲಕ್ಷಣಗಳನ್ನ ಪ್ರತಿನಿಧಿಸುತ್ತೆ. ಪ್ರಜ್ಞೆ, ಈ ಪ್ರಜ್ಞೆ ನಮಗೆ ಕಾನ್ಷಿಯಸ್ನೆಸ್. ಈ ಕಾನ್ಷಿಯಸ್ನೆಸ್ ಬಹಳ ಮುಖ್ಯ. ಆತ್ಮ ಶರೀರದಲ್ಲಿ ಈ ಕ್ಷೇತ್ರದಲ್ಲಿ ಬಂದಾಗ ಮಾತ್ರ ಅದು ಕಾನ್ಷಿಯಸ್ ಆಗತ್ತೆ. ಅಲ್ಲಿ ತನಕ ಈ ಕಾನ್ಷಿಯಸ್ನೆಸ್ ಇರುವುದಿಲ್ಲ. ಆದ್ರಿಂದ ಈ ಅಹಂಕಾರ, ಅದನ್ನ ಪಾರಿಭಾಷಿಕವಾಗಿ ಹೇಳ್ತಾರೆ ಶ್ರೀಲ ಪ್ರಭುಪಾದರಲ್ಲಿ, ತಾಮಸ ಬುದ್ಧಿ ಅಂತ. ಐಹಿಕ ಪರಿಕಲ್ಪನೆಯ ಪ್ರಾಥಮಿಕ ಘಟ್ಟ ಅಂತ. ತಾಮಸ ಬುದ್ಧಿ ಅಂದ್ರೆ ಅಜ್ಞಾನದ ಬುದ್ಧಿ ಅನ್ನುವಂಥದ್ದು. ಯಾಕೆ ಅಂದ್ರೆ ಇದು 3 ಗುಣಗಳ, ಪ್ರಕೃತಿಯ 3 ಗುಣಗಳ ಅವ್ಯಕ್ತ ಘಟ್ಟ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಸೊ 24 ಘಟಕಗಳನ್ನ ಮತ್ತು ಅವುಗಳ ಪರಸ್ಪರ ಪ್ರತಿಕ್ರಿಯೆಗಳನ್ನ ವಿವರವಾಗಿ ತಿಳಿಯ ಬಯಸುವವನು ತತ್ವಶಾಸ್ತ್ರವನ್ನು ಇನ್ನೂ ವಿವರವಾಗಿ ಅಭ್ಯಾಸ ಮಾಡಕ್ಕೆ. ಯಾಕೆಂದ್ರೆ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಶ್ಲೋಕದಲ್ಲಿ ನಾವು ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬಹಳ ಇದೆ ಈ ಕ್ಷೇತ್ರಜ್ಞರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಈ ಕ್ಷೇತ್ರವನ್ನೇ ಅಭ್ಯಾಸ ಮಾಡ್ಲಿಕ್ಕೂ ಸಹಿತ. ಅದರಿಂದ ಇದನ್ನ ತತ್ವಶಾಸ್ತ್ರವನ್ನ ಜಾಸ್ತಿ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬಹುದು ಅನ್ನೋದನ್ನ ನಾವಿಲ್ಲಿ. ಅದರಿಂದ ಈ ಶರೀರ ಅನ್ನುವಂಥದ್ದೇನು ಆರು ಬಗೆಯ ವ್ಯತ್ಯಾಸ ಇದರಲ್ಲಿ. ಒಂದು, ಈ ಶರೀರ ಹುಟ್ಟತ್ತೆ, ಶರೀರ ಬೆಳೆಯತ್ತೆ, ಶರೀರ ಉಳಿಯತ್ತೆ, ಮತ್ತೆ ಈ ಶರೀರ ಉತ್ಪತ್ತಿಗಳನ್ನ ಮಾಡತ್ತೆ ಅಂದ್ರೆ ಈ ಕ್ಷೇತ್ರ, ಮತ್ತೆ ಕಡೆಗೆ ಈ ಶರೀರ ನಾಶವಾಗತ್ತೆ ಅನ್ನುವಂಥದ್ದು ಇದು. ಅದರಿಂದ ಕ್ಷೇತ್ರಜ್ಞನೇ ಬೇರೆ, ಕ್ಷೇತ್ರನೇ ಬೇರೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರು ಒಂದೇ ಅಲ್ಲ. ಅಮಾನಿತ್ವಮದಮ್ಮಿತ್ವಂ ಅಹಿಂಸಾ ಕ್ಷಾಂತಿರಾರ್ಜಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಮನ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ ಪುತ್ರಧಾರಾ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯವಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಹರತೇರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ರಾಮು ಪ್ರಭುಜಿ, ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ನಮ್ರತೆ, ಗರ್ವವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ಶಕ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಇದೆ. ಓಕೆ, ಧನ್ಯವಾದಗಳು. ಸೊ ಜ್ಞಾನ ಅಂದ್ರೆ ಏನು? ಈಗ ಜ್ಞಾನಕ್ಕೆ ಬರ್ತಾ ಇದ್ದೇವೆ. ಜ್ಞಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ ಎಂದು. ನಮ್ರವಾಗಿರುವಂತಹದ್ದು ಜ್ಞಾನ, ಜಂಬವಿಲ್ಲದೆ ಇರುವಂತಹದ್ದು ಜ್ಞಾನ, ಅಹಿಂಸೆಯನ್ನು ಬೆಳೆಸಿಕೊಳ್ಳುವುದು ಜ್ಞಾನ, ತಾಳ್ಮೆ ಅದು ಜ್ಞಾನ, ಸಿಂಪ್ಲಿಸಿಟಿ, ಸರಳತೆ ಅದು ಜ್ಞಾನ. ಮತ್ತೆ ನಿಜವಾದ ಗುರುವಿನ ಬಳಿಗೆ, ಯಾರು ಈ ಪರಂಪರೆಯಿಂದ ಬಂದಂತಹ ಗುರುಗಳ ಬಳಿಗೆ ಹೋಗಿ ಅವರ ಆಶ್ರಯದಲ್ಲಿ ನಮ್ರನಾಗಿ ನಾವು ಅವರ ಹತ್ರ ಪ್ರಶ್ನೆ ಮಾಡುವುದರಿಂದ ನಾವು ಜ್ಞಾನವನ್ನ ಪಡೆಯಬಹುದು. ಶುಚಿಯಾಗಿರುವಂತಹದ್ದು ನಾವು ಅಂದ್ರೆ ಬಾಹಿಕವಾಗಿ ಮತ್ತು ಅಂತರಂಗಿಕವಾಗಿ, ಅಂತರಂಗದಿಂದ ನಾವು ಶುಚಿಯಾಗಿರುವಂತಹದ್ದು. ಶೌಚ, ಸ್ಥೈರ್ಯ ಯಾವಾಗಲೂ ಅಂದ್ರೆ ಯಾವುದೇ ರೀತಿಯಾದಂತಹ ದ್ವಂದ್ವತೆ ನಮ್ಮಲ್ಲಿ ಇರದೇ ಇರುವಂತಹದ್ದು. ಆತ್ಮ ಸಂಯಮ, ಆತ್ಮನಲ್ಲಿಯೇ ನಾವು ಸ್ಥಿತನಾಗಿರುವಂತಹದ್ದು. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಂದ್ರೆ ಇದು ಜ್ಞಾನ. ನಮಗೆ ಇಂದ್ರಿಯ ತೃಪ್ತಿಯ ಹೆಚ್ಚು ನಾವು ಅತಿಯಾದ ಈ 5 ಇಂದ್ರಿಯಗಳ ಸಂತೃಪ್ತಿಗೆ ಜಾಸ್ತಿ ಹೋಗಬಾರದು. ಭಗವಂತನ ಸುಪ್ರೀತಿಗಾಗಿ ನಾವು ಮಾಡಬೇಕು, ಅದರಿಂದ ವೈರಾಗ್ಯ ಬರಬೇಕು ಅಂತ. ಅಹಂಕಾರ ಇಲ್ಲದೇ ಇರುವಂತಹದ್ದು, ಇಲ್ಲಿ ಅಹಂಕಾರ ಇಲ್ಲದೇ ಇರುವಂತಹದ್ದು ಹೇಳಿದೆ ನಾನು. ನಿತ್ಯ ಅಹಂಕಾರ ಇಲ್ಲದೇ ಇರುವಂತಹದ್ದು. ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡಕುಗಳನ್ನು ಗ್ರಹಿಸುವುದು. ಇದರಿಂದ ನಮ್ಮ ನಿಜವಾದ ಸಮಸ್ಯೆ ಐಹಿಕ ಪ್ರಪಂಚದಲ್ಲಿ ಇದೆ. ಯಾವುದು? ಜನ್ಮ, ಮೃತ್ಯು, ಜರಾವ್ಯಾಧಿ. ಜನ್ಮ, ಮೃತ್ಯು, ಜರ ಅಂದ್ರೆ ಮುಪ್ಪು, ವ್ಯಾಧಿ ಅಂದ್ರೆ ರೋಗ. ಇದರ ಕೆಡಕುಗಳನ್ನು ನಾವು ಗ್ರಹಿಸೋದು. ನೀವು ಎಲ್ಲವನ್ನು ಸೈಡಿಗೆ ನೋಡಿ, ನಮಗಿರೋದು ಇದೇ ಸಮಸ್ಯೆ. ನಾವು ಈ ಹುಟ್ಟು ಸಾವಿನ ಚಕ್ರದಲ್ಲಿ ಇರುವುದೇ ನಿಜವಾದ ಸಮಸ್ಯೆ. ಅದರಿಂದ ನಾವು ಹೊರಗೆ ಬರಬೇಕು. ಮತ್ತೆ ಅನಾಸಕ್ತಿ, ಯಾವುದರಲ್ಲಿಯೂ ಆಸಕ್ತಿಯನ್ನು ಬೆಳೆಸ್ಕೊಳ್ಬಾರ್ದು. ಭಗವಂತನನ್ನ ಬಿಟ್ಟು ಐಹಿಕವಾಗಿ, ಭೌತಿಕವಾಗಿ ಯಾವುದರಲ್ಲಿ ಆಸಕ್ತಿ ಇರಬಾರ್ದು. ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ನೀವು ಕೆಲವರು ಆಲೋಚನೆ ಮಾಡ್ಬೋದು, ನಾವೀಗ ಇದ್ದೀವಲ್ಲ, ಏನು ಎಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗತ್ತಾ ಅಂತ. ಖಂಡಿತವಾಗಿಯೂ ಇಲ್ಲ. ಆದರೆ ಅದು ಜ್ಞಾನ. ನಮಗೆ ಈಗ ನಾವು ಜ್ಞಾನದ ಪ್ರಕ್ರಿಯೆಯಲ್ಲಿ ಅಥವಾ ಭಕ್ತಿಯನ್ನ ಮಾಡ್ಕೊಳ್ತಾ ಒಂದಿನ ಭಗವಂತ ನಮಗೆ ಅಂತಹ ಒಂದು ಅಂದ್ರೆ ಏನು ಪರಿಸರವನ್ನು ನಮಗೆ ಕೊಡ್ತಾನೆ. ಎಲ್ಲಿ? ಹೆಂಡತಿ, ಮಕ್ಕಳು, ಮನೆ ಮತ್ತಿತರ ವಿಷಯಗಳನ್ನ ಸಿಕ್ಕಿ ಹಾಕಿಕೊಳ್ಳದೆ. ಆದರೆ ಸಂಸ್ಕಾರ ಬರುತ್ತಲ್ಲ, ನಮ್ಮ ಸಂಸ್ಕಾರದಲ್ಲಿ ಏನು ಈ ಜನ್ಮದಿಂದ ಹಿಡಿದು, ಗರ್ಭ ಸಂಸ್ಕಾರದಿಂದ ಹಿಡಿದು, ಜನ್ಮ ಹುಟ್ಟಿದ ಮೇಲೆ ಮಗುವಿಗೆ ಸಂಸ್ಕಾರ, ಆಮೇಲೆ ಗರ್ಭ ಸಂಸ್ಕಾರ, ಗರ್ಭದಲ್ಲಿರುವಾಗ ಗರ್ಭವನ್ನ ಮದುವೆ, ಅದಕ್ಕೂ ಮೊದಲು ಅಲ್ವಾ, ಮದುವೆ, ಇದೆಲ್ಲ ಅವನು ಹೇಳ್ತಾನೆ. ಏನು ಇವೆಲ್ಲ ಒಂದು ರೀತಿಯಲ್ಲಿ ನಾವು ಭಕ್ತಿಯ ಕಡೆಗೆ ಅದನ್ನ ಮಾಡ್ಕೊಂಡು ಹೋಗಬಹುದು. ಆದರೆ ಶಾಸ್ತ್ರದಲ್ಲಿ ಹೇಳಿದೆ. ಆದರೆ ಅದೆಲ್ಲ ಏನಂದ್ರೆ ಒಂದು ನಿರ್ದಿಷ್ಟ ಉದ್ದೇಶದಿಂದ ಅಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಈಗ ಈ ಗೃಹಸ್ಥರಿಗೆ ಏನ್ ಹೇಳ್ತಾರೆ? ಯಜ್ಞ, ಯಾಗಾದಿ, ದಾನ, ಯಜ್ಞ, ದಾನ, ಧರ್ಮ, ಅದು ತಪ ಅಂಥದನ್ನ ಮಾಡ್ಕೊಂಡು ಅವರು ಹೋಗ್ಬೇಕು ಅಂತ. ಅಂದ್ರೆ ಬ್ರಹ್ಮಚಾರಿಗಳು ಅವರು ಜ್ಞಾನಾರ್ಜನೆ ಅದನ್ನ ಕಲಿಬೇಕು. ಮತ್ತೆ ಆ ರೀತಿಯಾಗಿ ಮತ್ತೆ ಆಮೇಲೆ ವಾನಪ್ರಸ್ಥಾಶ್ರಮ ಇದೆ, ಗೃಹಸ್ಥಾಶ್ರಮ ಅಂತ ಈಗ, ಆಮೇಲೆ ಸನ್ಯಾಸಾಶ್ರಮ, ಹೀಗೆ ಹಂತಗಳಿವೆ ಅಲ್ವಾ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಸೊ ಈ 4
ಆಶ್ರಮಗಳಿದೆ ಬದುಕಿನಲ್ಲಿ. ಇದೆಲ್ಲವನ್ನು ಆಶ್ರಮ ಅಂತಾನೆ ಕರೀತಾರೆ. ಯಾಕೆಂದ್ರೆ ಇಲ್ಲಿಯೂ ಸಹಿತ ನಾವು ಯಾವುದಕ್ಕೂ ಜಾಸ್ತಿ ಅಂಟುಕೊಂಡಿರಬಾರ್ದು, ಮುಕ್ತವಾಗಿರೋದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಇದು ಜ್ಞಾನ. ಅವನಲ್ಲಿ ನಿರಂತರವಾದಂತಹದ್ದು ಮತ್ತೆ ಯಾವುದು ಪರಿಶುದ್ಧವಾದಂತಹ ಭಕ್ತಿ. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ ಅಂದ್ರೆ, ಈಗ ಭಕ್ತರಾದವರಿಗೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಆ ಕೃಷ್ಣ ಕಾನ್ಷಿಯಸ್ನೆಸ್ ಅನ್ನ ನಾವು ಬೆಳೆಸ್ಕೊಂಡಾಗ, ಭಗವಂತನ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಂಡಾಗ, ನಾವು ಎಲ್ಲೇ ಇದ್ರೂ ನಮಗೆ ಅಷ್ಟು ವ್ಯತ್ಯಾಸ ಇಲ್ಲ. ನಾವು ಎಲ್ಲೇ ಇದ್ರೂ ಒಬ್ಬರೇ, ಸುತ್ತಮುತ್ತ ಬೇಕಾದಷ್ಟು ಜನ ಇರ್ತಾರೆ, ನಾವು ಆದರೂ ಒಬ್ಬರೇ. ಅಂತಹ ಒಂದು ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವಂತಹ ಅಭಿಲಾಷೆ, ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಭಕ್ತರ ಜೊತೆಗೆ ನಾವು ಸೇರ್ಬೋದು, ಭಕ್ತಿಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಲೌಕಿಕವಾಗಿ ಯಾವುದೇ ಅಲ್ಲಿ ಇಲ್ಲಿ ಅವ್ರು ಆಡಿದ ಮಾತು, ಇವ್ರು ಆಡಿದ ಮಾತು, ಅಥವಾ ಅದನ್ನೆಲ್ಲ ಕಟ್ಕೊಂಡು ನಾವೇನು ಮಾಡ್ಲಿಕ್ಕಿದೆ? ಅಲ್ಟಿಮೇಟ್ ನಮ್ಗೆ ಏನಿಗೆ ಅವ್ರು ಯಾರೂ ಬರೋದಿಲ್ಲ ನಮ್ಮ ಜೊತೆಗೆ ಹೋಗುವಾಗ. ನಮ್ಮ ಮುಂದಿನ ಅಡ್ವಾನ್ಸ್ಮೆಂಟ್ ಏನಿದೆ, ನಮ್ಮ ಇನ್ನು ಮುಂದಿನ ಜೀವನ ಅನ್ನುವಂಥದ್ದು ನಮ್ಮ ಜೊತೆ ಯಾರಿರ್ತಾರೆ ಅಂತ ಗೊತ್ತಿಲ್ಲ ಅಲ್ಲಿ. ಅದರಿಂದ ನಾವು ಅಡ್ವಾನ್ಸ್ಮೆಂಟ್ ಯಾವುದಕ್ಕೆ ಮಾಡ್ಕೋಬೇಕು? ನಾವು ನಮ್ಮನ್ನ ಮೇಲಕ್ಕೆ ಎತ್ಕೋಬೇಕು ಭಕ್ತಿಯಲ್ಲಿ. ಆಗ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲಿ ಇನ್ನೂ ಹೆಚ್ಚಿನ ಭಕ್ತಿಯನ್ನು ಮಾಡುವಂತಹ ಒಂದು ಇದನ್ನು ಅವನು ಕೊಡ್ತಾನೆ, ಅವಕಾಶವನ್ನ ಕೊಡ್ತಾನೆ. ಆ ರೀತಿಯಾಗಿ ಭಕ್ತಿಯನ್ನ ಮಾಡ್ಕೊಂಡು ನಾವು ಭಗವಂತನ ಹತ್ರ ಹೋಗ್ಬೇಕು. ಜನ ಸಮೂಹದ ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಇದನ್ನು ನಾವು ತಿಳ್ಕೊಳ್ಬೇಕು, ಇದನ್ನು ಒಪ್ಕೊಳ್ಳೋದು, ಇದು ಜ್ಞಾನ. ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಆತ್ಮ ಪರಮಾತ್ಮನ ಸಂಪರ್ಕ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು. ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಪರಿಪೂರ್ಣ ಸತ್ಯ, ಪರಿಪೂರ್ಣ ಅಂದ್ರೆ ಯಾರು? ಭಗವಂತ ಒಬ್ಬನೇ, ಅವನೇ ಪೂರ್ಣ. ಅವನ್ ಬಿಟ್ಟು ಬೇರೆ ಯಾರೂ ಪೂರ್ಣ ಅಲ್ಲ, ಇನ್ನೆಲ್ಲ ಅಪೂರ್ಣನೇ. ಅದರಿಂದ ಪರಿಪೂರ್ಣ ಸತ್ಯ ಅಂದ್ರೆ ಯಾರು? ಅವನೇ. ಅವನ ಅನ್ವೇಷಣೆ, ತತ್ವಜ್ಞಾನಾರ್ಥ ಅನ್ವೇಷಣೆ. ಅಂದ್ರೆ ತತ್ವಶಾಸ್ತ್ರಗಳನ್ನ ತಿಳ್ಕೊಂಡು, ಜ್ಞಾನವನ್ನ ಪಡ್ಕೊಂಡು ಅವನನ್ನ ಹುಡುಕಿಕೊಂಡು ಹೋಗುವಂಥದ್ದು, ಭಗವಂತನನ್ನ ಹುಡುಕಿಕೊಂಡು ಹೋಗುವಂಥದ್ದು. ಇದು ಎಲ್ಲ ಜ್ಞಾನ ಅಂತ ಭಗವಂತ ಘೋಷಿಸ್ತಾ ಇದ್ದಾನೆ. ಸೊ ಇದಲ್ಲದೆ ಇರುವುದೆಲ್ಲ ಅಜ್ಞಾನ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಜ್ಞೇಯಂ ಯತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಮೃತಮಶ್ನುತೆ, ಯಜ್ಞಾತ್ವಾಂ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮನ್ ನ ಸತ್ತನ್ನ ಸದುಚ್ಯತೆ. ಅಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರಣದಾಚೆ ಇದೆ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಬ್ರಹ್ಮನ್ ಅಥವಾ ಪರಮಾತ್ಮ ಅಥವಾ ಅವನ ನಿರಾಕಾರ ರೂಪ, ಅದ್ರ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಈ ಜ್ಞಾನವನ್ನ ಪಡೆಯೋದ್ರಿಂದ ನೀನೇನ್ ಮಾಡ್ತೀಯ? ಅಮೃತ ತತ್ವವನ್ನ ಸವಿತೀಯ. ಅಮೃತ ಅಂದ್ರೆ ಏನು? ಅಮೃತ ಅಂದ್ರೆ ಅಮೃತ, ಸಾವೇ ಇಲ್ಲದೆ ಇರುವವನು ಅಂತ, ಸಾವೇ ಇಲ್ಲದೆ ಇರುವವನು ಅಂತ. ಅಮೃತ ತತ್ವವನ್ನ ನೀನು ಸವಿಯುತ್ತೀಯ ಅಂತ ಹೇಳ್ತಾನೆ. ಆ ಜ್ಞೇಯವಾದ ಅಂದ್ರೆ, ಜ್ಞೇಯ ಅಂದ್ರೆ ಏನು? ಇಲ್ಲಿ ಜ್ಞಾನದ ಗುರಿ, ಅದನ್ನ ನಾನು ನಿನಗೆ ವಿವರಿಸ್ತಾ ಇದ್ದೇನೆ. ಅದರಿಂದ ಅನಾದಿಯಾದ ಯಾರು? ಭಗವಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಅನಾದಿಯಾದ ಮತ್ತು ನನಗೆ ಅಧೀನವಾದ ಈ ಬ್ರಹ್ಮನ್ ಅಂದ್ರೆ ಅವನ ನಿರಾಕಾರ ರೂಪ, ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಬ್ರಹ್ಮನ್ ಅಥವಾ ಈ ಪರಮಾತ್ಮ ಮತ್ತೆ ಆತ್ಮ ಎರಡೂ ಹೌದು. ಎರಡು ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಯಾಕೆಂದ್ರೆ ಅವೆಲ್ಲ ನಿತ್ಯ ಸತ್ಯ. ಈ ಐಹಿಕ ಪ್ರಕೃತಿ ಅದು ನಾಶವಾಗತ್ತೆ ಅಥವಾ ಅದು ಬದಲಾವಣೆಗೆ ಒಳಪಡತ್ತೆ. ಆದರೆ ಈ ಜ್ಞೇಯ ಅಥವಾ ಈ ಬ್ರಹ್ಮನ್ ಏನಿದೆ, ಈ ಬ್ರಹ್ಮನ್ ಅನ್ನುವಂಥದ್ದು ಯಾವುದೇ ಬದಲಾವಣೆಗೆ ಇಲ್ಲ. ಅದು ಸಹಿತ ಈ ಐಹಿಕ ಕಾರ್ಯಕಾರಣದ ಆಚೆ ಇದೆ. ಇಲ್ಲಿ ಪ್ರಕೃತಿಯ ನಿಯಮಗಳ ಪ್ರಕಾರ ಏನು ನಡೀತಾ ಇದೆ ಅದು ಯಾವುದು ಅದಕ್ಕೆ ಅನ್ವಯ ಆಗುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ
ಅಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃ ಚ. ಹರೇ ಕೃಷ್ಣ. ಓದಿ ರಾಮು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅವನ ಕೈಗಳು ಮತ್ತು ಕಾಲುಗಳು, ಅವನ ಕಣ್ಣುಗಳು, ತಲೆಗಳು ಮತ್ತು ಮುಖಗಳು ಎಲ್ಲೆಲ್ಲೂ ಇವೆ. ಅವನಿಗೆ ಎಲ್ಲೆಲ್ಲೂ ಕಿವಿಗಳು ಉಂಟು. ಹೀಗೆ ಪರಮಾತ್ಮನು ಸರ್ವವ್ಯಾಪಿಯಾಗಿ ಇದ್ದಾನೆ. ಯಾವ ಶ್ಲೋಕ ಓದ್ತಿದ್ದೀರಾ? 14 ಪ್ರಭುಜಿ. 15 ಇಲ್ಲಿ ಸ್ಕ್ರೀನ್ ಅಲ್ಲಿ ಬಂದಿದೆ. ಇದು ಬೇರೆದು. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲನು, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಯಾಕೆ ಅವನು ನಿಸರ್ಗದ ಎಲ್ಲಾ ಗುಣಗಳ ಪ್ರಭು ಅಂದ್ರೆ, ಈ ನಿಸರ್ಗ ಅನ್ನುವಂಥದ್ದೆಲ್ಲ ಬಂದಿರುವುದು ಅವನ ಶಕ್ತಿಯೇ. ಅವನು ಐಹಿಕ ಪ್ರಪಂಚವೂ ಸಹಿತ ನನ್ನಿಂದಲೇ ನನ್ನದೇ ಒಂದು ಶಕ್ತಿ ಅಂತ ಹೇಳ್ತಾನೆ. ಆದರೆ ಅವನು ಇಲ್ಲಿ ಹಾಕಿಕೊಟ್ಟ ಅವನ ರೂಲ್ಸ್, ನಿಯಮಗಳೇನಿದೆ ಅದಕ್ಕೆ ಅವನು ಒಳಗಾಗುವುದಿಲ್ಲ. ಅದರಿಂದ ಎಲ್ಲ ಪರಮಾತ್ಮ ಎಲ್ಲ ಇಂದ್ರಿಯಗಳ ಆದಿಮೂಲ ಅಂತ ಹೇಳ್ತಾನೆ. ಅವನು ಎಲ್ಲ ಇಂದ್ರಿಯಗಳ ಆದಿಮೂಲ ಆದರೂ ಅವನಿಗೆ ಇಂದ್ರಿಯಗಳು ಇಲ್ಲ. ಅವನಿಗೆ ಇಂದ್ರಿಯಗಳು ಇಲ್ಲ ಅಂತಲ್ಲ, ಅವನು ಕೇಳಿಸ್ಕೊಳ್ತಾನೆ, ಅವನು ನೋಡ್ತಾನೆ, ಅವನು ಓಡಾಡ್ತಾನೆ, ಸೊ ಎಲ್ಲ ಇದೆ. ಆದರೆ ಅವನ ಇಂದ್ರಿಯಗಳು ನಮ್ಮ ಥರ ಭೌತಿಕ ಇಂದ್ರಿಯಗಳಲ್ಲ. ಅವನ ಇಂದ್ರಿಯಗಳು ಪರಿಪೂರ್ಣ, ನಮ್ಮ ಥರ ಅಪರಿಪೂರ್ಣ ಇಂದ್ರಿಯಗಳಲ್ಲ. ಆದ್ದರಿಂದ ಅವನು ಹೇಳ್ತಾನೆ, ಆತನಿಗೆ ಇಂದ್ರಿಯಗಳಿಲ್ಲ, ನಮ್ಮ ಥರದ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಅವನು ಪಾಲಿಸ್ತಾನೆ. ಯಾಕೆ ಪಾಲಿಸ್ತಾನೆ? ಯಾಕೆ ಅಂದ್ರೆ ಆ ಜೀವರಾಶಿಗಳೆಲ್ಲ ಅವನಿಂದ ಬಂದಿರುವಂಥವ್ರು. ಆದರೆ ಅವನಿಗೆ ಅದ್ರ ಮೇಲೆ ಆಸಕ್ತಿ ಇಲ್ಲ. ಅವನು ನಿಯಮ ಹಾಕಿದ್ದಾನೆ, ಆದರೆ ಅವನಿಗೆ ಆಸಕ್ತಿ ಯಾವಾಗ ಬರುತ್ತೆ? ಯಾರು ಅವನ ಕುರಿತಾಗಿ ಭಕ್ತಿಯನ್ನು ಮಾಡ್ತಾರೆ ಅವರು ಅವನಿಗೆ ಪ್ರಿಯರು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲೂ ಹಾಗೇನೆ. ಈಗ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ, ಒಂದಿಷ್ಟು ನಿಯಮಗಳನ್ನು ಅನುಸಾರ ಮಾಡಿ ಎಂಪ್ಲಾಯಿಗಳನ್ನೆಲ್ಲ ತಂದು ಕೂರಿಸ್ಬಿಡ್ತಾರೆ, ನೀವು ಕೆಲಸ ಮಾಡ್ಕೊಳ್ಳಿ. ಆ ನಿಯಮಗಳ ಪ್ರಕಾರ ಅವರವರಿಗೆ ನೀವು ಎಷ್ಟು ಜನ ಕೆಲಸ ಮಾಡಿದಾರ ಇಲ್ಲ ಅಂತ. ಆಮೇಲೆ ಅವರಿಗೆ ಹೈಕು ಬೀಕು ಅವರ ರೆಕಗ್ನಿಷನ್ ಎಲ್ಲ ಆಗತ್ತೆ. ಆದರೆ ಮ್ಯಾನೇಜ್ಮೆಂಟ್ಗೆ ಆ ನಿಯಮ ಅನುಬಂಧನೆ ಬರುವುದಿಲ್ಲ. ಆದರೆ ಅವರು ಅದಕ್ಕೆ ಕಾರಣರು. ಅದೇ ರೀತಿಯಾಗಿ ಭಗವಂತ ಐಹಿಕ ಪ್ರಪಂಚಕ್ಕೆ ಕಾರಣ, ಆದರೆ ಆ ನಿಯಮಗಳ ಅವನಿಗೆ ಅನ್ವಯ ಆಗುವುದಿಲ್ಲ. ಮತ್ತು ಅದ್ರ ಮೇಲೆ ಆಸಕ್ತಿ ಇಲ್ಲ ಅವನಿಗೆ. ಹೇಗೆ ಅವರಿಗೂ ಜಾಸ್ತಿ ಆಸಕ್ತಿ ಇಲ್ಲ. ನಿಯಮಗಳನ್ನು ಮಾಡಿ ಬಿಟ್ಬಿಡ್ತಾರೆ, ಓಕೆ ನೀವು ಮಾಡಿ ಕೆಲಸ ಮಾಡಿ ಅಂತ. ಆದರೆ ಅವರಿಗೆ ಆಸಕ್ತಿ ಎಲ್ಲಿ ಬರುತ್ತೆ? ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕಂಪ್ನಿಗೆ ಜಾಸ್ತಿ ಪ್ರಾಫಿಟ್ ಮಾಡಿದ್ದಾರೆ, ಅವರ ಮೇಲೆ ಆಸಕ್ತಿ ಜಾಸ್ತಿ ಅವರಿಗೆ. ಈಗ ಎವರೇಜ್ ಆಗಿ ಕೆಲಸ ಮಾಡೋರು ಇರ್ತಾರೆ, ಅವ್ರು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಕೆಲಸ ಆಗ್ಬೇಕಲ್ಲ, ಕೆಲಸ ಆಗ್ಲಿಕ್ಕೆ ಜನ ಬೇಕೇ ಬೇಕು. ಅದೇ ರೀತಿಯಾಗಿ ಭಗವಂತನ ಐಹಿಕ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೂ ಅಷ್ಟೇ ನಿಯಮ ಅನ್ವಯ ಆಗತ್ತೆ. ಅವ್ರ ಪಾಡಿಗೆ ಅವರು ಬದುಕೊಂಡು ಹೋಗ್ತಾ ಇರ್ತಾರೆ. ಆ ನಿಯಮಗಳ ಪ್ರಕಾರ ಅವ್ರಿಗೆ ಯಾವ ಗುಣದಲ್ಲಿದ್ದಾರೆ ಏನು ಅದ್ರ ಮೇಲೆ ಕರ್ಮಫಲಗಳು ಅದನ್ನು ಡಿಸೈಡ್ ಮಾಡುತ್ತೆ ಅವರಿಗೆ ಏನಾಗಬೇಕು ಅನ್ನುವಂಥದ್ದು. ಆದರೆ ಯಾರು ಭಕ್ತಿಯನ್ನು ಮಾಡ್ತಾರೋ ಅವ್ರ ಮೇಲೆ ಜಾಸ್ತಿ ವಿಶೇಷ ಆಸಕ್ತಿ ಭಗವಂತನಿಗೆ, ಅವನ ಮೇಲೆ ಭಕ್ತಿಯನ್ನು ಮಾಡುವಂಥವ್ರಿಂದ. ಆದ್ದರಿಂದ ಇದನ್ನು ಅವನು ಹೇಳ್ತಾನೆ, ನಾನು ಈ ಬ್ರಹ್ಮನ್ ಅಥವಾ ಅವನ ಐಹಿಕ ಅವನ ಇದು ಬ್ರಹ್ಮನ್ ಅಂದ್ರೆ ಅವನ ನಿರಾಕಾರ ರೂಪ. ಸೊ ಅದು ಹೇಗೆ ಐಹಿಕ ಕಾರ್ಯಕಾರಣದ ಆಚೆ ಇದೆ ಅನ್ನೋದನ್ನು ಹೇಳ್ತಾನೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ವಿಜ್ಞೇಯಂ ದೂರಸ್ಥಂ ಚಾಂತಿ ಕೇಚ ತತ್. ಹರೇ ಕೃಷ್ಣ. ಬೇರೆ ಯಾರಾದರೂ ಓದ್ತೀರಾ? ಇಲ್ಲ, ರಾಮಪ್ರಭುಜಿನೇ ಓದ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶುಭ. ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ನೋಡಿ, ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಹತ್ರನೇ ಇದ್ದಾನಲ್ವ ಅವನು. ಆದರೆ ನಮಗೆ ದೂರ ಅವನು. ಯಾಕೆಂದ್ರೆ ಈ ಇಂದ್ರಿಯಗಳು ಅವನನ್ನ ಗ್ರಹಿಸಲಾರವು.
ಅವನಿಗೇನೋ ಪರಮಾತ್ಮ ಬಹಳ ದೂರ ಇದೆ. ಅವನನ್ನ ಗ್ರಹಿಸ್ಬೇಕಂದ್ರೆ ನಾವು ಈ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಐಹಿಕ ಇಂದ್ರಿಯಗಳು ಅವನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವನು ಬಹು ದೂರದಲ್ಲಿದ್ದರೂ ಎಲ್ಲರಿಗೂ ಹತ್ರದಲ್ಲೇ ಇದ್ದಾನೆ. ಆದರೆ ನಾವು ಆ ರೀತಿಯಾಗಿ ಇಂದ್ರಿಯಗಳನ್ನ ಹಿಡಿದಿಟ್ಕೊಂಡು ಮನಸ್ಸನ್ನು ಅವನಲ್ಲಿಟ್ಟರೆ ಅವನು ಖಂಡಿತವಾಗಿಯೂ ನಮಗೆ ಸಿಗ್ತಾನೆ. ನಮಗೆಷ್ಟು ಅಂದ್ರೆ ಈ ಐಹಿಕ ಪ್ರಪಂಚದಲ್ಲಿಯೇ ಧ್ರುವ ಮಹಾರಾಜ ಅವನ 5 ವರ್ಷದಿಂದ 6 ವರ್ಷ ಅಷ್ಟೇ ಆಗ್ಲೇ ಅವನು ಭಗವತ್ ಸಾಕ್ಷಾತ್ಕಾರವನ್ನ ಬರೀ 6 ತಿಂಗಳು ಭಗವಂತನ ಹುಡ್ಕೊಂಡೋಗಿ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಯಾಕೆಂದ್ರೆ ಅವನು ನಾರದರು ಹೇಳಿದ್ದನ್ನೆಲ್ಲ ಮಾಡ್ತಾನೆ. ನಾರದರು ಈ ರೀತಿಯಾಗಿ ನೀನು ತಪಸ್ ಮಾಡು ಅಂತ ಹೇಳಿದ್ರು. ಅವನಿಗೆ ಒಂದು ಅಚಲ ಮನಸ್ಸಿನಿಂದ ಹೊರತಾನೆ, ಇಲ್ಲ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗ್ಲೇ ಭಗವಂತನ ನೋಡ್ಲೇಬೇಕು ಅನ್ನುವಂಥ ಒಂದು ಹಠದಿಂದ ಅವನು ಹೋಗ್ತಾನೆ. ಯಾಕೆಂದ್ರೆ ಅವನಿಗೆ ರಾಜ್ಯ ಬೇಕಿತ್ತು, ರಾಜ್ಯದ ಸಿಂಹಾಸನ ಬೇಕಿತ್ತು. ಅದರಿಂದ ಅರ್ಥಾರ್ಥಿ ಜಿಜ್ಞಾಸು, 4 ಬಗೆಯ ಜನರು ಭಗವಂತನಿಗೆ ಶರಣಾಗತರಾಗ್ತಾರೆ ಅಂತ. ಆ ರೀತಿಯಾಗಿ ಅವನು ಧ್ರುವ ತನಗೆ ರಾಜ್ಯ ಬೇಕು, ರಾಜ್ಯದ ಸಿಂಹಾಸನ ಬೇಕು ಅನ್ನುವಂತಹ ಒಂದು ಇದರಿಂದ ಅವನು ಭಗವಂತನನ್ನು ಹುಡ್ಕೊಂಡು ಹೋಗ್ತಾನೆ. ಸೊ ಅದರಿಂದ ಭಗವಂತ ಬಹು ದೂರದಲ್ಲೇ ಇದ್ರೂ ಸಹಿತ ಅವನು ಎಲ್ಲರಿಗೂ ಸಮೀಪನು. ಸೊ ಅವನು ಹತ್ರ ಯಾವಾಗ ಆಗ್ತಾನೆ, ಇನ್ನೂ ಹತ್ರ ಆಗ್ತಾ ಹೋಗ್ತಾನೆ ನಾವು ಭಕ್ತಿಯನ್ನ ಮಾಡ್ತಾ ಹೋದಾಗೆ. ಸೊ ಇದು ಅದೇ ಇದೆ. ಜ್ಯೋತಿಷಾಮಪಿ ತಜ್ಜ್ಯೋತಿಸ್ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದ್ತೀರಾ? ರಾಮಪ್ರಭುಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈಗ ಯಾರು ಪರಮಾತ್ಮ ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ, ಬ್ರಹ್ಮಜ್ಯೋತಿ, ನಿರಾಕಾರ ರೂಪ. ಅವನೇ ಎಲ್ಲಾ ಬೆಳಕಿನ ವಸ್ತುಗಳ ಮೂಲ, ವಸ್ತುಗಳಿಗೆ ಬೆಳಕಿನ ಮೂಲ. ಅಲ್ಲಿಂದನೇ ನಿಜವಾದ ಬೆಳಕು ಬರ್ತಾ ಇರುವಂತಹದ್ದು. ಈ ಜಡವಸ್ತುವಿನ ತಮಸ್ಸಿನ ಆಚೆ ಅವನಿದ್ದಾನೆ ಅಂತ. ಯಾಕೆಂದ್ರೆ ಅವನಿಗೆ ಈ ಜಡವಸ್ತುಗಳು ಎಲ್ಲಿದ್ದಾವೆ, ಈ ಪಂಚಭೂತಗಳಿಂದ ಆಗಿರುವಂತಹ ಈ ಪ್ರಕೃತಿಯಲ್ಲಿ ಆ ಪಂಚಭೂತಗಳು ಬೇಕೇ ಬೇಕು. ಅದರಿಂದಲೇ ಈ ಜಡವಸ್ತುಗಳೆಲ್ಲ ಆಗುತ್ತೆ. ಆದರೆ ಈ ಜಡವಸ್ತು ಅಲ್ಲ. ಅದರಿಂದ ಆ ಪ್ರಕಾಶ ಅನ್ನುವಂಥದ್ದು ಅಥವಾ ಬ್ರಹ್ಮನ್ ಅನ್ನುವಂಥದ್ದು ಅಥವಾ ಪರಮಾತ್ಮ ಅವನು ಈ ಜಡವಸ್ತುವಿನ ಆಚೆ ಇದ್ದಾನೆ ಅನ್ನೋದನ್ನ ಇದೆ. ಯಾಕೆಂದ್ರೆ ಅವನು ಈ ಜಡವಸ್ತುವಾಗಿ ಈ ಪ್ರಕೃತಿಯಲ್ಲಿ ಯಾವುದೋ ಒಂದು ಈ ಪಂಚಭೂತಗಳಿಂದ ಆದಂತಹ ವಸ್ತು ಅಲ್ಲ. ಅದು ಅವನೇ ಭಗವಂತನದೇ ಒಂದು ಸ್ವರೂಪ. ಆದರೆ ಅದು ಪರಿಪೂರ್ಣ ಸ್ವರೂಪ ಅಲ್ಲ, ಅವನ ಸ್ವರೂಪವೇ ಆದರೂ ಬ್ರಹ್ಮನ್ ಅಂತ. ಅವನು ಅವ್ಯಕ್ತ, ಕಣ್ಣಿಗೆ ಕಾಣಿಸುವಂಥದ್ದಲ್ಲ ಪರಮಾತ್ಮ. ಅವನ ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನೇ ಜ್ಞಾನದ ವಸ್ತು ಸಹಿತ ಅವನೇ. ಜ್ಞಾನದಿಂದ ಅರಿಯುವಂಥದ್ದು ನಾವು ಅವನನ್ನೇ, ಜ್ಞಾನ ಪಡ್ಕೊಂಡು. ಮತ್ತೆ ಜ್ಞಾನದ ನಿಜವಾದ ಗುರಿ ಅನ್ನೋ ಅವನೇ, ಪರಮ ಸತ್ಯ. ಎಲ್ಲರ ಹೃದಯಗಳಲ್ಲಿ ಅವನು ಪ್ರತಿಷ್ಠಾಪಿತನಾಗಿದ್ದಾನೆ ಅನ್ನುವಂಥ ಎಲ್ಲರ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಅವನು ಸೂಕ್ಷ್ಮ ಅಣುವಿನಲ್ಲಿ ಸಹಿತ ಅವನು ಪ್ರವೇಶಿಸ್ತಾನೆ. ಇಲ್ಲಿ ನೋಡ್ಬೋದು ನಿಮಗೆ. ಇತಿ ಕ್ಷೇತ್ರ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾನ ಮದ್ಭಾವಾಯೋಪಪದ್ಯತೆ. ಅಮಿತಾ ಮಾತಾಜಿ. ಹರೇ ಕೃಷ್ಣ. ಓದ್ತೀರಾ ಅಮಿತಾ ಮಾತಾಜಿ? ಇಲ್ಲ ಬೇರೆ ಯಾರಾದ್ರೂ? ಹೌದು. ಹರೇ ಕೃಷ್ಣ ಪ್ರಭುಜಿ. ಹೀಗೆ ನಾನು ಕ್ಷೇತ್ರ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಧ್ಯೇಯ. ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಅದು ನಿಲುಕುವುದು ಎಂದರೆ ಜ್ಞೇಯ ಅಂತ, ಜ್ಞಾನದ ಗುರಿ ಅಂತ. ಓಕೆ. ನಾನು ಕ್ಷೇತ್ರ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಅಂದರೆ ಜ್ಞೇಯ. ಅಂದ್ರೆ ಹೀಗೆ ಅವನೇ ಕ್ಷೇತ್ರ, ಅವನೇ ಜ್ಞಾನ ಮತ್ತು ಅವನೇ ಜ್ಞಾನದ ಗುರಿ. ಇವನ್ನ ನಾನು ನಿನಗೆ ಸಂಗ್ರಹವಾಗಿ ಹೇಳಿದ್ದೇನೆ. ನನ್ನ ಭಕ್ತರು ಮಾತ್ರ ಇದನ್ನ
ಪೂರ್ಣವಾಗಿದ್ದಾರೆ. ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೆ, ಅವನ ಭಕ್ತರು ಯಾರು ಇರ್ತಾರೆ, ಅವನಿಗೆ ಯಾರು ಶರಣಾಗತರಾಗಿರ್ತಾರೆ, ಅವರು ಇದನ್ನ ಅರ್ಥ ಮಾಡಿಕೊಂಡು ಗುಣಾತ್ಮಕವಾಗಿ ಭಗವಂತನ ಸ್ವಭಾವವನ್ನ ಪಡಿತಾರೆ. ಈಗ ನೀವು ಹೇಳಿ, ನಾವು ಒಂದ್ಸಲ ಅವನ ಸ್ವಭಾವವನ್ನ ಪಡೆದ ಮೇಲೆ ನಮಗೂ ಭಗವಂತನಿಗೆ ಏನು ವ್ಯತ್ಯಾಸ ಆಗಿದ್ರೆ ಅಲ್ವಾ? ಅದಕ್ಕಾಗಿ ಹಾ, ಆದ್ರೆ ನಾವು ಒಂದು ನೀರಿನ ಹನಿ ನೀರಿನ ಸ್ವಭಾವವನ್ನು ಹೊಂದಿರುತ್ತೆ, ಆದ್ರೆ ಅದು ಸಾಗರ, ಒಂದು ಸಾಗರದ ಹನಿ ಸಾಗರದ ಸ್ವಭಾವವನ್ನು ಹೊಂದಿದ್ರು ಅದು ಸಾಗರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅವನು ವಿಭು, ನಾವು ಒಂದು ಅಣು. ಆದ್ದರಿಂದ ಭಗವಂತನ ಲೆವೆಲ್ಗೆ, ಅವನ ಗುಣಲಕ್ಷಣಗಳನ್ನ ಪಡೆದ ಮಾತ್ರಕ್ಕೆ ನಾವು ಭಗವಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದಲೇ ಭಗವಂತನೇ ಬೇರೆ, ನಾವೇ ಬೇರೆ. ಯಾಕೆಂದ್ರೆ ನಾವು ಅವನ ಹಿಡಿತದಲ್ಲಿರುವಂಥವ್ರು, ಅಲ್ವಾ? ನಾವು ಮಾಯೆ ಹಿಡಿತದಲ್ಲಿದ್ರೆ ಅವನು ಮಾಯೆಯನ್ನೇ ನಿಯಂತ್ರಿಸುವವನು. ಆದ್ರಿಂದ ಭಗವಂತನಿಗೂ ನಮಗೂ ಗುಣಾತ್ಮಕವಾಗಿ ನಾವು ಒಂದೇ ಆಗ್ಬೋದು ಯಾವಾಗ ನಾವು ಭಕ್ತಿಯನ್ನ ಮಾಡಿಕೊಂಡು ಈ ಜ್ಞಾನ ಇವನನ್ನ ಅದರ ಕುರಿತಾಗಿ ಅರ್ಥ ಮಾಡಿಕೊಂಡು ನಾವು ಪೂರ್ತಿಯಾಗಿ ಅವನಲ್ಲಿ ಭಕ್ತಿಯನ್ನ ಮಾಡೋದ್ರಿಂದ ನಾವು ಅವನ ಸ್ವಭಾವವನ್ನ ಪಡೆಯಬಹುದು ಅನ್ನುವಂಥದ್ದು. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಹರೇ ಕೃಷ್ಣ. ಸೊ ಇಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ ಜೀವರಾಶಿಗಳಲ್ಲಿ. ಈ ಐಹಿಕ ಪ್ರಕೃತಿಯಲ್ಲಿ ಮಾತ್ರ ಈ 84 ಲಕ್ಷ ಜೀವರಾಶಿಗಳಿರ್ಲಿಕ್ಕೆ ಸಾಧ್ಯ. ಅದರಿಂದ ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರು ಅನಾದಿ ಅಂತ ಹೇಳ್ತಾನೆ. ಈ ಪ್ರಕೃತಿ ಮತ್ತೆ ಜೀವಿ ಇವು ಆದಿಯೇ ಇಲ್ಲದೆ ಇರುವಂಥವು ಅಂತ ಹೇಳ್ತಾನೆ. ಜೀವಿಯು ಸಹಿತ ಆದಿ ಇಲ್ಲದೆ ಇರುವಂಥವ್ರು ಅಂತ ಹೇಳ್ತಾನೆ. ಆದರೆ ಅವರ ಮಾರ್ಪಾಡಾಗತ್ತೆ. ಮಾರ್ಪಾಡಂದ್ರೆ ಏನು? ಹೀಗೆ ಆ ಜೀವಿ ಬೇರೆ ಬೇರೆ ರೂಪವನ್ನ ತಾಳ್ತಾನೆ. ಆ ರೂಪವನ್ನ ತಾಳೋದು ಹೇಗೆ? ಅದು ಈ ಪ್ರಕೃತಿಯಿಂದಲೇ ಆಗುವಂತಹದ್ದು ಅಂತ. ಯಾಕೆಂದ್ರೆ ಅದಕ್ಕೆ ಭಗವಂತ ಕಾರಣ ಅಲ್ಲ. ಆ ಮಾರ್ಪಾಡಿಗೆ ಇಲ್ಲಿ ತಾನೇ ನಿಯಮಗಳ ಅನುಸಾರ ಆಗ್ತಾ ಇರತ್ತೆ ಅದು ಅನ್ನುವಂಥದ್ದನ್ನು ನಾವಿಲ್ಲಿ, ಅದರಿಂದ ಅದಕ್ಕೆ ಪ್ರಕೃತಿ ಕಾರಣ ಅನ್ನೋದನ್ನ ಇಲ್ಲಿ ಹೇಳ್ತಾನೆ ಅವನು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿವೆ. ಜೀವಿಯು ಕಾರಣ. ಸುಖ ದುಃಖಗಳಿಗೆ ಜೀವಿಯು ಕಾರಣ. ಹರೇ ಕೃಷ್ಣ ಪ್ರಭು. ಈಗ ಈ ಪ್ರಪಂಚದಲ್ಲಿ ಐಹಿಕ ಕಾರ್ಯಕಾರಣಗಳ ಕಾರಣ, ಆದ್ರೆ ಸರ್ವ ಕಾರಣಂ ಅಂತ ಭಗವಂತ ಹೇಳ್ತಾನೆ. ಎಲ್ಲಾ ಕಾರಣಗಳಿಗೆ ಕಾರಣ ತಾನೆ. ಆದ್ರೆ ಐಹಿಕ ಕಾರ್ಯಕಾರಣಗಳ ಕಾರಣ ಯಾವುದು? ಅದಕ್ಕೆ ಅವನು ಈ ಪ್ರಕೃತಿ ಅಂತ ಹೇಳ್ತಾನೆ. ಪ್ರಕೃತಿ ಅವನ ಶಕ್ತಿಯೇ. ಆದ್ರಿಂದ ಈ ಪ್ರಕೃತಿಯ ಕಾರಣಗಳಿಗೆ ಅವನು ಕಾರಣ. ಆದ್ರೆ ಈ ಐಹಿಕ ಪ್ರಕೃತಿಯ ಇಲ್ಲಿ ಏನಿದೆ ಕಾರಣಗಳ ಕಾರಣಕ್ಕೆ, ಈ ಐಹಿಕ ಪ್ರಪಂಚದಲ್ಲಿ ಆಗುವಂತಹ ಕಾರಣಗಳ ಕಾರಣಕ್ಕೆ ಪ್ರಕೃತಿ ಕಾರಣ, ಐಹಿಕ ಕಾರಣಗಳು. ಆದರೆ ಈ ಐಹಿಕ ಪ್ರಕೃತಿಗೆ ಅವನೇ ಕಾರಣ, ಭಗವಂತ ಕಾರಣ. ಅದರಿಂದ ಎಲ್ಲದಕ್ಕೂ ಅವನೇ ಕಾರಣ. ಆದರೆ ಅವನೆಲ್ಲಿ ಹೇಳ್ತಾನೆ, ಇದಕ್ಕೆ ತಟಸ್ಥ ಅವನು. ಈ ಪ್ರಕೃತಿಯಲ್ಲಿ ಏನು ಕಾರಣಗಳಾಗ್ತಾ ಇದೆ, ಮಾರ್ಪಾಡುಗಳಾಗತ್ತೆ, ಚೇಂಜಸ್ ಆಗತ್ತೆ, ಅಥವಾ ಅಲ್ವಾ ಏನೇನಿದೆ ಇಲ್ಲಿ ಜೀವರಾಶಿಗಳಿರುತ್ತೆ, ಕರ್ಮ ಫಲಗಳಿರುತ್ತೆ. ಈ ಐಹಿಕ ಪ್ರಪಂಚದಲ್ಲಿ ತ್ರಿಗುಣಗಳಿದೆ, ಮುಖ್ಯವಾಗಿ ತ್ರಿಗುಣಗಳೇ. ಸೊ ಇದಕ್ಕೆಲ್ಲ ಈ ಪ್ರಕೃತಿಯ ಈ ಮಾರ್ಪಾಡುಗಳೇನಾಗತ್ತೆ, ಅವಕ್ಕೆಲ್ಲ ಪ್ರಕೃತಿಯೇ ಕಾರಣ. ಯಾಕೆಂದ್ರೆ ಇಲ್ಲಿ ಜೀವಿಗಳು ಸಹಿತ ಬೇರೆ ಬೇರೆ ಮಾರ್ಪಾಡು, ಬೇರೆ ಶರೀರ ಪಡೆಯುವಂಥದ್ದು, ಅಥವಾ ಬೇರೆ ಏನೋ ಅಂದ್ರೆ ಎಷ್ಟೋ ಸಾವು ಹುಟ್ಟು ಸಾವುಗಳು ನಡೀತಾ ಇರುವಂತಹದ್ದು ಇಲ್ಲಿ. ಸೊ ಪ್ರತಿಯೊಂದಕ್ಕೆ ಇಲ್ಲಿ ಕಾರಣ ಯಾವುದು? ಐಹಿಕ ಪ್ರಕೃತಿ ಕಾರಣ ಹೊರತು ಅದಕ್ಕೆ ಭಗವಂತ ಅದರ ಹೊರಗಡೆ. ಅದರಿಂದ ಇದರ ಕಾರಣದ ಹೊರಗೆ ಅವನಿರ್ತಾನೆ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾಂಗುಣಾನ್ ಕಾರಣಂ ಗುಣಸಂಗೋಸ್ಯ ತದಸದ್ಯೋ ನಿಜನ್ಮಸು. ಹರೇ ಕೃಷ್ಣ. ಐಹಿಕ ಪ್ರಕೃತಿಯಲ್ಲಿ
ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ 3 ಗುಣಗಳನ್ನ ಅನುಭವಿಸುತ್ತಾ ಬದುಕಿನ ರೀತಿಗಳನ್ನ ಅನುಸರಿಸ್ತಾನೆ. ಸೊ ಈ ಯಾವ ಬದುಕನ್ನ ನಾವಿಲ್ಲಿ ಪಡೆದುಕೊಂಡಿದ್ದೇವೆ, ಯಾವ ರೀತಿಯ ಬದುಕನ್ನ ಬದುಕ್ತಾ ಇದ್ದೇವೆ, ಅದಕ್ಕೆ ಕಾರಣ ಪ್ರಕೃತಿಯ 3 ಗುಣಗಳು. ಅದು ನಾಳಿನ ಅಧ್ಯಾಯ ಚಾಪ್ಟರ್ ಪ್ರಕೃತಿಯ 3 ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಆದರೆ ಅವನೇನು ಹೇಳ್ತಾನೆ, ಇದಕ್ಕೆ ಈ ಐಹಿಕ ಪ್ರಕೃತಿಯ ಒಡನೆ ಅವನ ಸಹಯೋಗ ಕಾರಣ. ಈ ಜೀವಿ ಯಾವಾಗ ಐಹಿಕ ಪ್ರಕೃತಿಯ ಸಂಪರ್ಕಕ್ಕೆ ಬರ್ತಾನೆ, ಅವನು ಈ 3 ಗುಣಗಳ ಅಧೀನದಲ್ಲಿ ಬರ್ತಾನೆ. ಅಂದ್ರೆ ಈಗ ನಾವು ಒಂದು ಕಂಪ್ನಿಗೆ ಜಾಬಿಗೆ ಸೇರಿದಾಗ ನಾವು ಹೋಗಿ ಆ HR ಕೊಟ್ಟಿರುವಂಥ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ ತಕ್ಷಣ ನಾವೇನು ಮಾಡ್ತೇವೆ, ಆ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಬದ್ಧರಾಗಬೇಕಾಗುತ್ತೆ. ಅಲ್ಲಿ ತನಕ ಏನೂ ಇಲ್ಲ, ನಾವು ಅದಕ್ಕೆ ಬದ್ಧರಾಗ. ಅದೇ ರೀತಿಯಾಗಿ ಐಹಿಕ ಪ್ರಪಂಚದ ಸಂಪರ್ಕಕ್ಕೆ ಬಂದ ತಕ್ಷಣ ನಾವು ಈ ಜೀವಿ ಅನ್ನುವಂಥವನು ಇಲ್ಲಿಯ 3 ಗುಣಗಳಿಗೆ ಬದ್ಧನಾಗಿರಬೇಕಾಗತ್ತೆ. ಸೊ ಇದಕ್ಕೆ ಐಹಿಕ ಪ್ರಕೃತಿಯ ಸಹಯೋಗ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನ ಕೆಟ್ಟದನ್ನ ಅನುಭವಿಸ್ತಾನೆ. ಯಾಕೆಂದ್ರೆ ಈ 3 ಗುಣಗಳು ಹೇಗಿದಾವೆ ಅನ್ನುವಂಥದ್ದನ್ನ ನಿಮ್ಗೆ ನಾಳೆ ಗೊತ್ತಾಗತ್ತೆ. ಆ 3 ಗುಣಗಳಿಂದಲೇ ನಾವಿಲ್ಲಿ ಒಳ್ಳೆಯದು ಕೆಟ್ಟದ್ದು ಅನುಭವಿಸ್ತಾ ಇರ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಉಪದೃಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ. ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರ ಮತ್ತು ಅಪ್ಪಣೆ ಕೊಡುವವನಾಗಿರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಹರೇ ಕೃಷ್ಣ ಪ್ರಭು. ಈ ಪರಮಾತ್ಮ ನಮ್ಮ ಶರೀರದಲ್ಲಿ ಯಾಕಿದ್ದಾನೆ ಅಂದ್ರೆ ಇಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರ ಇದ್ದಾನೆ. ಆದರೆ ನಾವು ಮಾಯೆಯ ಪ್ರಭಾವದಲ್ಲಿದ್ದು ಆ ಪರಮಾತ್ಮ ಇದ್ದಿದ್ದು ಸಹಿತ ನಮಗೆ ಗೊತ್ತಿರೋದಿಲ್ಲ. ಅವನು ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವವನಾಗಿದ್ದಾನೆ. ಯಾವಾಗ ನಾವು ಅದನ್ನ ಅರಿತುಕೊಂಡು ಈ ಜ್ಞಾನದ ಮುಖಾಂತರ ನಾವು ಅವನನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೋ ಆಗ ಅವನ ಅರಿವು ನಮಗಾಗತ್ತೆ ಇರುವಂಥದ್ದು. ಅವನ ಮಾರ್ಗದರ್ಶನ ಮಾಡುವಂಥವನಾಗಿದ್ದಾನೆ. ಮತ್ತೆ ಅವನಷ್ಟೇ ಅಲ್ಲ, ಅವನು ಎಲ್ಲದಕ್ಕೂ ಸಾಕ್ಷಿಭೂತ. ನಾವು ಮಾಡುವ ಎಲ್ಲಾ ಕರ್ಮಗಳಿಗೂ ಅವನು ಸಾಕ್ಷಿ. ಅವನು ಸಾಕ್ಷಿಯಾಗಿಯೇ ಇರ್ತಾನೆ ಅಲ್ಲಿ. ಮತ್ತೆ ಆದರೂ ಅವನು ಕರುಣಾಮಯಿ. ಯಾಕೆ? ಸತ್ತ ನಂತರ ನಾವು ಇನ್ನೊಂದು ಶರೀರಕ್ಕೆ ಹೋಗುವಾಗ ಅವನು ನಮ್ಮ ಜೊತೆ ಬರ್ತಾನೆ. ಜೀವಿಯ ಜೊತೆಗೆ ಇನ್ನೊಂದು ಶರೀರದಲ್ಲಿ ಹೋಗಿ ಅವನು ಬರ್ತಾನೆ, ಅವನು ಅಲ್ಲೇ ಇರ್ತಾನೆ. ಮತ್ತೆ ಜೀವಿ ಹೋಗಿ ಆ ಶರೀರದಲ್ಲಿ ಕೂತ್ಕೊಳ್ತಾನೆ. ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಆವಾಗ. ಸೊ ಇಲ್ಲಿ ಆದರೆ ಅವನು ಯಾರು ಈ ಪರಮಾತ್ಮ ಏನೋ ಅವ್ಯಕ್ತ ರೂಪ, ಅವನು ಚತುರ್ಭುಜ ಅವ್ಯಕ್ತ ರೂಪ. ಆಕ್ಚುಲಿ 4 ಭುಜಗಳನ್ನೇ ಹೊಂದಿರ್ತಾನೆ. ಪರಮಾತ್ಮನಾಗಿ ಅವನು ಪ್ರತಿಯೊಂದು ಶರೀರದಲ್ಲಿ ಇರ್ತಾನೆ. ಸೊ ಅವನಿಗೆಲ್ಲ ಗೊತ್ತಿದೆ. ನಾವು ಎಷ್ಟು ಪಾಪ ಮಾಡಿದ್ದೇವೆ, ಎಷ್ಟು ಪುಣ್ಯ ಮಾಡಿದ್ದೇವೆ. ಯಮಧರ್ಮರಾಜನ ಹತ್ರ ಹೋದಾಗ ಚಿತ್ರಗುಪ್ತರು ಎಲ್ಲ ಲೆಕ್ಕಾಚಾರ ಕೊಡ್ತಾರಲ್ಲ. ಸೊ ಫೈನಲಿ ಅದು ಇವನಿಗೆ ಗೊತ್ತಿದೆ, ಪರಮಾತ್ಮನಿಗೆ ಗೊತ್ತಿದೆ ಏನೋ ಏನಿಲ್ಲ ಅನ್ನುವಂಥದ್ದು. ಸೊ ಭಗವಂತನಿಗೂ ನಮಗೂ ವ್ಯತ್ಯಾಸ ಏನಂದ್ರೆ, ಈ ಭೌತಿಕ ಶರೀರಕ್ಕೂ ಭಗವಂತನ ಶರೀರಕ್ಕೂ ವ್ಯತ್ಯಾಸ ಅಂದರೆ ಅವನಿಗೆಲ್ಲ ನೆನಪಿರತ್ತೆ, ನಮಗೆ ನೆನಪಿರಲ್ಲ. ಆ ಮರೆವು ಅನ್ನುವಂಥದ್ದನ್ನು ಅವನೇ ನಮಗೆ ಕೊಟ್ಟಿರುವಂಥದ್ದು. ಇಲ್ಲಾಂದರೆ ಎಲ್ಲವನ್ನ ನಾವು ನೆನಪಿಟ್ಕೊಂಡ್ರೆ ನಮ್ಮ ಕತೆ ಏನಾಗಬೇಕೋ ಗೊತ್ತಿಲ್ಲ. ಜನ್ಮ ಜನ್ಮಾಂತರದ ಎಷ್ಟೋ ಜನ್ಮಗಳ ಹಿಂದಿನದ್ದೆಲ್ಲ ಎಲ್ಲವನ್ನ ನೆನಪಿಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕತೆ ಏನಾಗಬೇಕು ಅಲ್ವಾ? ಸೊ ಅವನ ಶರೀರ ಚೇಂಜ್ ಆಗೋದಿಲ್ಲ, ನಮ್ಮ ಶರೀರ ಚೇಂಜ್ ಆಗುತ್ತೆ. ಅವನಿಗೆ ಯಾವಾಗ ಬೇಕು ಅವನು ಎಲ್ಲಿ ಬೇಕಾದರೂ ಅವನು ವ್ಯಕ್ತನಾಗಬಹುದು. ಆದರೆ ನಮಗೆ ಶರೀರ ಬೇಕು, ನಮ್ಮ ಮಟೀರಿಯಲ್ ಬಾಡಿ ನಾಶ ಆಗತ್ತೆ. ಅವನಿಗೆ ಆತ್ಮ ಮತ್ತು ಶರೀರದಲ್ಲಿ ವ್ಯತ್ಯಾಸ ಇಲ್ಲ ಭಗವಂತನಿಗೆ. ಆದರೆ ನಮ್ಮ ಶರೀರವೇ ಬೇರೆ, ಆತ್ಮನೇ ಬೇರೆ. ನಮ್ಮ ಶರೀರ ನಾಶವಾಗತ್ತೆ, ಕ್ಷಯವಾಗತ್ತೆ. ಅಂದರೆ
ಬುದ್ಧಿ ಮತ್ತು ಮೆಮೊರಿ ಎಲ್ಲವೂ ನಾಶವಾಗುತ್ತೆ. ಆದರೆ ಅವನದಾಗಲ್ಲ, ಎಲ್ಲವೂ ಶಾಶ್ವತವಾದಂತಹದ್ದು. ಇದು ವ್ಯಕ್ತಿ ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಹರೇ ಕೃಷ್ಣ ಪ್ರಭುಜಿ, ರಾಮು ಪ್ರಭುಜಿ. ಶುಭ ಓದ್ತಾರೆ. ಶುಭ ಮಾತಾಜಿ ಓದ್ತೀರಾ? ಓದ್ತೇನೆ ಓದಿ ಗುರುಜಿ. ಓದಿ ಮಾತಾಜಿ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಪ್ರಕೃತಿಯನ್ನ, ಜೀವಿಯನ್ನ ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನ, ಪ್ರಕೃತಿ, ಈ ಜೀವಿ ಮತ್ತು ಈ 3 ಗುಣಗಳು ಯಾರಿದನ್ನು ಅರಿತುಕೊಳ್ತಾರೆ, ಸೊ ತ್ವರಿತವಾಗಿ ಪರೀಕ್ಷಿತ ಮಹಾರಾಜ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗ್ತಾನೆ ಶುಕಮುನಿಗಳ ಹತ್ರ. ಯಾವಾಗ ಅವನಿಗೆ ಅಂದರೆ ಗುರುಶಾಪ ಬರುತ್ತೆ, ನೀನು 7 ದಿನದಲ್ಲಿ ಇನ್ನು ಹಾವು ಕಚ್ಚಿ ಅಂದರೆ ಸತ್ತೋಗ್ತೀಯ ಅಂತ ಆ ಶಾಪ. ಅದರಿಂದ ಅವನು ತ್ವರಿತವಾಗಿ ಹೋಗ್ತಾನೆ ಹೇಗೆ ಬಿಡುಗಡೆಯನ್ನು ಪಡೆಯುವಂಥದ್ದು. ಯಾಕೆಂದರೆ ಇಲ್ಲಾಂದ್ರೆ ಮತ್ತೆ ಅವನು ಹಾವಾಗಿ ಹುಟ್ಟಬೇಕಾಗತ್ತೆ. ಇನ್ನೂ ಒಂದು ಜನ್ಮ, ಇನ್ನು ಎಷ್ಟು ಜನ್ಮ ಗೊತ್ತಿಲ್ಲ. ಒಂದ್ಸಲ ಪ್ರಾಣಿಯಾಗಿ ನಾವು ಹುಟ್ಟುಬಿಟ್ರೆ ಅದು ನಾರ್ಮಲ್ ವಿಕಸನ ಪ್ರಕ್ರಿಯೆ ಇದೆ ಪ್ರಾಣಿಗಳಿಗೆ. ಆದರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯ ಜನ್ಮದಲ್ಲಿ ನಾವು ಭಕ್ತಿಯನ್ನು ಮಾಡೋದ್ರಿಂದ ಭಗವತ್ ಸಾಕ್ಷಾತ್ಕಾರವನ್ನು ಈ ಜನ್ಮದಲ್ಲೇ ನಾವು ಪಡೆಯಬಹುದು. ಆದರೆ ನಾವು ಶುದ್ಧ ಭಕ್ತಿಯನ್ನು ಮಾಡಬೇಕು. ಆದರೆ ಪ್ರಾಣಿಗಳಿಗೆ ಹಾಗಲ್ಲ. ಅವರು ಒಂದು ವಿಕಸನ ಪ್ರಕ್ರಿಯೆ ಇದೆ, ಒಂದಾದ್ಮೇಲೆ ಒಂದು. ಆ ಥರ ಅವರು ಬರ್ತಾರೆ, ಮತ್ತೆ ವಾಪಸ್ ಮನುಷ್ಯ ಜನ್ಮವನ್ನು ಪಡೆಯಬೇಕು. ಮುಕ್ತಿಯನ್ನು ಪಡೆಯೋದು ಯಾವ ರೀತಿಯಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಾವು ಖಂಡಿತವಾಗಿಯೂ ಮುಕ್ತಿಯನ್ನು ಪಡೆಯುತ್ತೇವೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಮತ್ತೆ ಇಲ್ಲಿ ಹುಟ್ಟುವುದಿಲ್ಲ ಅನ್ನೋದನ್ನು ಹೇಳ್ತಾನೆ. ಸೊ ಅದರಿಂದ ನಾವು ನಮ್ಮ ಈಗಿನ ಸ್ಥಿತಿ ಏನಿದೆ ಅದರ ಬಗ್ಗೆ ಜಾಸ್ತಿ ಕೊರಗ್ತಾ ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇನ್ಮೇಲಾದ್ರೂ ನಾವು ಹೆಚ್ಚು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿಕೊಂಡು ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅನ್ನೋದು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೆಲವರು ಧ್ಯಾನದಿಂದ, ಮತ್ತೆ ಕೆಲವರು ಜ್ಞಾನವನ್ನು ಬಳಸಿಕೊಂಡು ಇನ್ನೂ ನಿಷ್ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಹರೇ ಕೃಷ್ಣ. ನಿಷ್ಕಾಮ ಕರ್ಮ, ನಿಷ್ಕಾಮ. ಓಕೆ, ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣ್ತಾರೆ. ಕೆಲವರು ಧ್ಯಾನ ಮಾಡಿಕೊಂಡು ಭಗವಂತನ ಅಂದರೆ ಪರಮಾತ್ಮನನ್ನು ನೋಡ್ತಾರೆ, ತಮ್ಮೊಳಗಿರೋ ಪರಮಾತ್ಮನನ್ನು. ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸ್ಕೊಂಡು ಅವನನ್ನು ನೋಡ್ತಾರೆ. ಮತ್ತೆ ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ, ಕಾಮರಹಿತವಾದಂತಹ ಕರ್ಮದಿಂದ ಅವರು ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣ್ತಾರೆ ಅಂತ. ಇವೆಲ್ಲ ಭಗವಂತನ ನೋಡಲಿಕ್ಕೆ ಒಂದು ದಾರಿ, ರಸ್ತೆ. ಯಾವುದು? ಧ್ಯಾನ ಮಾಡುವಂಥದ್ದು, ಮತ್ತೆ ಜ್ಞಾನ ಮಾಡುವಂಥದ್ದು, ನಿಷ್ಕಾಮ ಕರ್ಮ ಮಾಡುವಂಥದ್ದು, ಇವೆಲ್ಲ. ಆದರೆ ಅನ್ಯೇತೆ ಮಮ ಜಾನಂತಹ ಶ್ರುತ್ವಾ ಅನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಃ. ಹರೇ ಕೃಷ್ಣ. ರಾಮು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಹರೇ ಕೃಷ್ಣ ಪ್ರಭು. ಕಪಿಲಾಚಾರ್ಯರು, ಕಪಿಲ ಮುನಿಯ ತಾಯಿ ದೇವಾಯುತಿ. ಅವಳಿಗೆ ಅಂದರೆ ಓದಲಿಕ್ಕೆ ಅಥವಾ ಶಾಸ್ತ್ರಗಳನ್ನು ಓದುವಂಥ ಇದು. ಆದರೆ ಅವಳು ಏನು ಮಾಡ್ತಾಳೆ, ಸ್ವಂತ ಮಗನಿಂದನೇ ಶಾಸ್ತ್ರಗಳ ಬಗ್ಗೆ ತಿಳ್ಕೊಂಡು ಈ ಐಹಿಕ ಪ್ರಪಂಚದಿಂದ ಪಾರಾಗಲಿಕ್ಕೆ. ಅಂದರೆ ಅದರಿಂದ ಅವ್ರು ಏನು ಹೇಳ್ತಾರೆ, ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ. ಕೆಲವರು ಇರ್ತಾರೆ ಅವರಿಗೆ. ಆದರೂ ಅವ್ರು ಏನು ಮಾಡ್ತಾರೆ, ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ. ಯಾರ ಹತ್ರ ಕೇಳಬೇಕು ನಾವು? ಇತರರಿಂದ ಕೇಳಿ. ಯಾರು ಭಕ್ತರು ಇರ್ತಾರೋ, ಯಾರು ಪರಂಪರೆಗೆ ಕನೆಕ್ಟ್ ಆಗಿರ್ತಾರೋ ಅಂಥವ್ರ ಹತ್ರ ನಾವು ಕೇಳಬೇಕು. ಅವರನ್ನು ಪೂಜಿಸಲು, ಭಗವಂತನನ್ನು ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಗೆ ಯಾವುದು ಬೇರೆ ಜ್ಞಾನ ಇರಬೇಕಂತಿಲ್ಲ, ಆದರೂ ಭಕ್ತಿಯನ್ನು ಮಾಡ್ತಾರೆ, ಪರಮಾತ್ಮನನ್ನು ಪೂಜಿಸ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟ್ತಾರೆ. ಅದರಿಂದ ನಮಗೆ ಜ್ಞಾನ ಹೇಗೆ ನಾವು ತಗೊಳ್ಬೇಕು? ಆಚಾರ್ಯರಿಂದ ಹೋಗಿ ಕೇಳಿಕೊಂಡು ನಾವು ಈ ಹುಟ್ಟು ಸಾವುಗಳನ್ನು ದಾಟಬಹುದು.
ಯಾವ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಓಕೆ, ಓದಿ ಮಾತಾಜಿ. ಭಾರತದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಲ್ಲಿ ಅಸ್ತಿತ್ವದಲ್ಲಿರುವ ಏನನ್ನೂ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಸೊ ಭರತರಲ್ಲಿ ಶ್ರೇಷ್ಠ ಅಂತ, ಭರತರಲ್ಲಿ ಶ್ರೇಷ್ಠ ಅಂತ ಅಂದ್ರೆ ಭರತರ್ಷ ಅಂತ ಅವನನ್ನು ಭರತ ವರ್ಷ. ಸೊ ಅರ್ಜುನನಿಗೆ ಅವನು ಹೇಳ್ತಾ ಇದ್ದಾನೆ, ಚರಾಚರಗಳಲ್ಲಿ ಅಸ್ತಿತ್ವ, ಈಗ ಚರ ಅಚರ ಅಥವಾ ಜೀವ ಇರ್ಬೋದು, ಜೀವ ಇಲ್ಲದೆ ಇರುವಂತಹ ಯಾವುದೇ ಅಸ್ತಿತ್ವದಲ್ಲಿ ಯಾವುದೇ ಇದ್ರೂ ಅದಕ್ಕೆ ಅದು ಇಬ್ಬರ ಸಂಯೋಗದಿಂದ ಆಗುವಂತಹದ್ದು. ಒಂದು ಕ್ಷೇತ್ರ, ಇನ್ನೊಂದು ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರದ ಶರೀರದ ಒಡೆಯ, ಒಂದು ಆತ್ಮ ಇರ್ಬೋದು ಅಥವಾ ಪರಮಾತ್ಮ ಇರ್ಬೋದು. ಅದರ ಸಂಯೋಗದಿಂದ ಮಾತ್ರ ಈ ಎಲ್ಲವೂ ಅಸ್ತಿತ್ವದಲ್ಲಿರುವುದು ಯಾವುದೇ ಇದ್ರೂ ಅದರಿಂದನೇ ಆಗುವಂತಹದ್ದು ಅನ್ನೋ ಮಾತನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಅಮಿತಾ ಮಾತಾಜಿ. ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ನಿಜವಾಗಿ ನೋಡುತ್ತಾನೆ. ನಿಜವಾಗಿ ನೋಡುದಂದ್ರೆ ಏನು? ಈಗ ನಾವು ಒಂದು ಚಸ್ಮಾ ಹಾಕೊಂಡು, ಗ್ರೀನ್ ಚಸ್ಮಾ ಹಾಕೊಂಡ್ರೆ ನಮ್ಗೆಲ್ಲ ಗ್ರೀನ್ ಆಗೇ ಕಾಣುತ್ತೆ ಅಲ್ವಾ? ಹಳದಿ ಚಸ್ಮಾ ಹಾಕೊಂಡ್ರೆ ಎಲ್ಲ ಹಳದಿಯಾಗೇ ಕಾಣುತ್ತೆ. ಅದನ್ನ ನಾವು ಚಸ್ಮಾ ತೆಗೆದಿಟ್ಟು ನೋಡಿದಾಗ ನಮ್ಗೆ ಅದು ಸರಿಯಾಗಿ ಕಾಣುತ್ತೆ, ಅದರ ನಿಜವಾದ ಬಣ್ಣ ಗೊತ್ತಾಗತ್ತೆ. ಸೊ ಆದ್ರಿಂದ ಅವನೇನು ಹೇಳ್ತಾ ಇದ್ದಾನೆ, ಇಂತಹ ಜ್ಞಾನದಿಂದ ನಾವು ಅದನ್ನು ನೋಡಿದಾಗ ಆ ಜ್ಞಾನ ಯಾವುದು ಇಲ್ಲಿ? ಪರಮಾತ್ಮನನ್ನು ಕಂಡುಕೊಂಡು ಜೀವಾತ್ಮ ಮತ್ತೆ ಈ ಪರಮಾತ್ಮ ಇಬ್ರು ನಾಶವಾಗದೇ ಇರುವಂಥವ್ರು, ಅವ್ರ ಈ ಶರೀರನೇ ಬೇರೆ, ಅವರೇ ಬೇರೆ. ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮ ಆಗಲಿ ಅಳಿಯುವುದಿಲ್ಲ, ಅವು ಶಾಶ್ವತ ಅನ್ನುವುದನ್ನ ಯಾರು ಅರ್ಥ ಮಾಡಿಕೊಳ್ತಾನೆ ಅವನು ನಿಜವಾಗಿ ನೋಡ್ತಾನೆ ಅಂತ. ಅದು ಜ್ಞಾನ ಚಕ್ಷುಷ. ಆ ಜ್ಞಾನದ ಕಣ್ಣಿನಿಂದ ಅವನು ಅದನ್ನು ನೋಡ್ತಾನೆ, ಅದನ್ನು ತಿಳ್ಕೊಂಡು ಅದೇ ನಿಜವಾದ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂಗತಿಂ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯು ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲನು. ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನ ಪರಮಗತಿಯನ್ನು ಸೇರುತ್ತಾನೆ. ಸೊ ಎಲ್ಲೆಲ್ಲಿಯೂ ಪ್ರತಿಯೊಂದು ಕಡೆ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿ, ಹೀಗೆ ಪ್ರಹ್ಲಾದ್ ಮಹಾರಾಜ ಹೇಳ್ತಾನಲ್ಲ ಹಿರಣ್ಯಕಶಿಪುಗಳು, ಎಲ್ಲಿದ್ದಾನೆ ನೀನು ಭಗವಂತ ಅಂತ? ಎಲ್ಲಿದ್ದಾನೆ? ಅಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅದೇ ರೀತಿಯಾಗಿ ಭಗವಂತ ಎಲ್ಲ ಕಡೆ ಇದ್ದಾನೆ. ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿ ಅವನು ಅವರ ಹೃದಯದಲ್ಲಿ ಇರುವುದರಿಂದ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನ ಯಾರು ನೋಡ್ತಾನೋ ತನ್ನ ಮನಸ್ಸಿನಿಂದ ತನ್ನನ್ನು ಹೀನಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಅಂದ್ರೆ ಅವನ ಮನಸ್ಸಿನಿಂದ ತನ್ನನ್ನು ಹೀನಸ್ಥಿತಿಗೆ ತಂದುಕೊಳ್ಳೋದಂದ್ರೆ ಏನು? ಮನಸ್ಸು ಅವನಿಗೆ ಶತ್ರುವಾಗುವಂತಹದ್ದು. ಅಂತಹ ಕೆಲಸ ಆಗೋದಿಲ್ಲ. ಮನಸ್ಸು ಶತ್ರು ಆದರೆ ಏನು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಸೊ ಅದರಿಂದ ಅಂತಹವನು ತನ್ನನ್ನು ತಾನು ಹೀನಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಆದರೆ ಅವನು ತನ್ನನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾನೆ, ಇನ್ನೂ ಹೆಚ್ಚು ಭಕ್ತಿಯನ್ನು ಮಾಡ್ತಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಭಗವಂತನಿಗೆ ಶರಣಾಗತನಾಗ್ತಾನೆ. ಅವನು ಆಮೇಲೆ ಪರಮಗತಿಯನ್ನ ಪಡೆಯುತ್ತಾನೆ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಪ್ರಮೀಳಾ ಮುಕುಂದ್ ಮಾತಾಜಿ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಧನ್ಯವಾದಗಳು. ದೇಹ ಎಲ್ಲಾ ಕರ್ಮಗಳನ್ನ ಮಾಡುತ್ತೆ,
ಅದು ಐಹಿಕ ಪ್ರಕೃತಿಯಿಂದ ಆಗಿರುವಂತಹದ್ದು. ಅದು ಹೇಗಾಗಿದೆ ದೇಹ ಅನ್ನುವಂಥದ್ದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಮತ್ತು ಎಲ್ಲ ಕರ್ಮವನ್ನು ಮಾಡುತ್ತೆ, ಆದರೆ ಆತ್ಮ ತಿಳ್ಕೊಳ್ತಾನೆ ಅದು ನಾನು ಮಾಡ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಆತ್ಮ ಮಾಡ್ತಾ ಇಲ್ಲ, ಆದರೆ ಅದನ್ನು ಮಾಡ್ತಾ ಇರುವಂಥವನು ಈ ದೇಹ ಮಾಡ್ತಾ ಇದೆ. ದೇಹನೇ ಬೇರೆ, ಆತ್ಮನೇ ಬೇರೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅವನು ನಿಜವಾದ ಜ್ಞಾನವನ್ನು ಪಡೆದಿರ್ತಾನೆ. ಯಥಾ ಭೂತ ಪೃಥಗ್ಭಾವಂ ಏಕಸ್ತಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ ಗುರು. ಹಾ, ಓದಿ ಮಾತಾಜಿ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಏನು ಅಲ್ವಾ, ಅರ್ಥ ಆಯ್ತಲ್ಲ ಹೇಗೆ ಆಕಾಶ ಹೇಗೆ ನಮಗೆ ಹತ್ತಿರದಲ್ಲಿ ಇದ್ದಂಗೆ ಕಾಣುತ್ತೆ, ಅದರದು ಬೆರೆಯುವುದಿಲ್ಲ, ಸಪ್ರೇಟ್ ಆಗಿಯೇ ಇರುತ್ತೆ. ಅದೇ ರೀತಿ ಆತ್ಮ ಈ ದೇಹದಲ್ಲಿದ್ದರೂ ಸಹಿತ ದೇಹದ ಜೊತೆಗೆ ಅದು ಬೆರೆಯುವುದಿಲ್ಲ, ಅದು ಸಪ್ರೇಟ್ ಆಗಿರುತ್ತೆ. ಅದು ನಿಜವಾದ ಜ್ಞಾನ. ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ದೇಹದಲ್ಲಿದ್ದರೂ ದೇಹದ ಜೊತೆಗೆ ಅವನಿಗೆ ಗೊತ್ತಾಗುತ್ತೆ. ಈಗ ಇಲ್ಲಾಂದ್ರೆ ಏನಾಗುತ್ತೆ, ಈಗ ನಮಗೆ ಶರೀರದಲ್ಲಿ ಏನೋ ಆದರೆ ನನಗಾಗಿದೆ ನೋವು, ನನಗಾಗಿದೆ ನೋವು. ಆತ್ಮಕ್ಕೇನೋ ಆಗೋದಿಲ್ಲ. ನಾನು ಅಂದರೆ ಯಾರು? ಆತ್ಮ. ಆದರೆ ಶರೀರಕ್ಕೆ ಪ್ರಾಬ್ಲಮ್ ಆಗಿದೆ. ಅದ್ರ ವ್ಯತ್ಯಾಸ, ಅದು ಜ್ಞಾನ. ಅದನ್ನು ತಿಳ್ಕೊಂಡಾಗ ನಮಗೆ ಈ ಏನು ಆ ರೀತಿಯಾದಂಥ ಜ್ಞಾನದಿಂದ ಭಗವತ್ ಸಾಕ್ಷಾತ್ಕಾರಕ್ಕೆ ಹೋಗಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಹರೇ ಕೃಷ್ಣ. ರಾಮು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಭರತ ವಂಶನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಹೇಗೆ ಸೂರ್ಯ ವಿಶ್ವವನ್ನ ಬೆಳಗ್ತಾ ಇದ್ದಾನೆ, ಅದೇ ರೀತಿ ಈ ಆತ್ಮ ಅನ್ನುವಂಥದ್ದು ಶರೀರಕ್ಕೆ ಬಂದಾಗ ಅದು ಇಡೀ ಶರೀರವನ್ನ ಬೆಳಗತ್ತೆ. ಅದು ಪ್ರಜ್ಞೆ. ಅದೊಂಥರ ಕರೆಂಟ್ ಬಂದ ಹಾಗೆ ಶರೀರಕ್ಕೆ ಆತ್ಮ ಎಂಟರ್ ಆದಾಗ. ಅದರಿಂದ ಅದು ಒಂದು ಚಿಕ್ಕದಾಗಿ, ತುಂಬಾ ಅಂದ್ರೆ ಆತ್ಮದ ಸೈಜ್ ನಾವು ಹೇಳ್ತಾ ಅದಕ್ಕೆ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಚಿಕ್ಕದಾದರೂ ಸಹಿತ ಆತ್ಮ ಇಡೀ ಶರೀರವನ್ನು ಅದು ಬೆಳಗತ್ತೆ. ಶರೀರ ಎಲ್ಲ ಕಡೆ ಪ್ರಜ್ಞೆ ಇರುತ್ತೆ ಅಲ್ವಾ? ಯಾಕೆಂದ್ರೆ ಈಗ ನೋಡಿ, ನಾವು ಕೈ ಕಾಲು ಎಲ್ಲ ಮೂವ್ ಮಾಡ್ತೇವಲ್ಲ, ಅದು ಎಲ್ಲ ಪ್ರಜ್ಞೆಗೆ ಕಾರಣ ಆತ್ಮ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳುವಂಥದ್ದು. ಅದು ಇಡೀ ದೇಹವನ್ನು ಬೆಳಗತ್ತೆ ಅಂತ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಅಮಿತಾ ಮಾತಾಜಿ. ಒಂದ್ ನಿಮಿಷ, ಇದು ಕಾಣುದಿಲ್ಲ ಸರ್. ಕಾಣುದಿಲ್ವಾ? ಕಾಣೋರು ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಹರೇ ಕೃಷ್ಣ ಪ್ರಭು. ಸೊ ಜ್ಞಾನ ಬೇಕು. ಜ್ಞಾನ ಇದ್ರೆ ಮಾತ್ರ ನಾವು ಇದನ್ನ ನೋಡ್ಬೋದು. ಯಾವುದು? ಕ್ಷೇತ್ರಜ್ಞರ ನಡುವಿನ ವ್ಯತ್ಯಾಸ. ಕ್ಷೇತ್ರನೇ ಬೇರೆ, ಕ್ಷೇತ್ರಜ್ಞನೇ ಬೇರೆ ಅನ್ನುವಂಥದ್ದು. ಕ್ಷೇತ್ರ ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಕ್ಷೇತ್ರಜ್ಞ ಯಾರು ಅನ್ನುವಂಥದ್ದನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಆ ರೀತಿಯಾಗಿ ಇವರಿಬ್ಬರ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿರೋದರಿಂದ ಪ್ರಕೃತಿಯಲ್ಲಿ ಅಂದ್ರೆ ಐಹಿಕ ಪ್ರಕೃತಿಯಲ್ಲಿ ಬಂಧನ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ತಾರೆ. ಹೇಗೆ ನಾವು ಇಲ್ಲಿಂದ ಬಿಟ್ಟು ಹೋಗ್ಬೋದು, ಈ ಐಹಿಕ ಪ್ರಕೃತಿಯಿಂದ ಹೇಗೆ ನಾವು ಬಿಡುಗಡೆಯನ್ನು ಪಡೆಯಬಹುದು, ಮತ್ತೆ ಹೇಗೆ ಅವರು ಆ ರೀತಿಯಾಗಿ ಅವರು ಪರಮ ಗುರಿಯನ್ನ ಭಗವಂತನನ್ನ ಪಡೀತಾರೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಯುತ್ತೆ. ಧನ್ಯವಾದಗಳು. ಸೊ ಹೀಗೆ ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಈ ರೀತಿಯಾಗಿ 6 ಪ್ರಶ್ನೆ. ಜ್ಞಾನದ ವಸ್ತು, ಪ್ರಕೃತಿ, ಪುರುಷ. ಸೊ ಇದ್ರ ಬಗ್ಗೆ ಎಲ್ಲ ಅವನು ಕೇಳ್ತಾನೆ, ಭಗವಂತಕ್ಕೆಲ್ಲ ಹೇಳ್ತಾನೆ. ಎಲ್ಲದಕ್ಕೂ ಕಾರಣ ಅಂದ್ರೆ ಈ ಐಹಿಕ ಪ್ರಕೃತಿಯ ಮಾರ್ಪಾಡುಗಳಿಗೆ ಕಾರಣ. ಆದರೆ ಈ ಐಹಿಕ ಪ್ರಕೃತಿಯಾಗಿ ಜೀವಿಯಾಗಲಿ ಅವು ಸಹಿತ ಯಾವಾಗಲೂ ಇರುವಂಥವು, ಆದರೆ ಅವರು ಬದಲಾವಣೆಗಳನ್ನು ಹೊಂದುತ್ತವೆ ಇಲ್ಲಿ.
ಯಾಕೆ ಅಂದರೆ ಐಹಿಕ ಪ್ರಕೃತಿಯ ಗುಣಗಳು ಕಾರಣ ಅದಕ್ಕೆ ತಾನು ಕಾರಣನಲ್ಲ ಅನ್ನುವಂಥದ್ದನ್ನು ಭಗವಂತ ಹೇಳ್ತಾನೆ ಇಲ್ಲಿ. ಅವನು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ, ನಮ್ಮ ಸಫರಿಂಗಿಗೆ ಅವನು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಇಲ್ಲಿಂದ. ಆದರೆ ಅವನು ಹೇಳ್ತಾನೆ ಏನೋ, ನಾವು ಯಾವಾಗ ಅವನಲ್ಲಿ ಅಂದರೆ ಇದನ್ನೆಲ್ಲ ತಿಳ್ಕೊಂಡ ನಂತರನೂ ನಾವು ಮತ್ತು ಇಲ್ಲೇ ಇರ್ಲಿಕ್ಕೆ ಬಯಸಿದರೆ ಅದು ನಮ್ಮ ಹಣೆ ಬರ. ಆದರೆ ಭಕ್ತಿಯನ್ನು ಮಾಡಿಕೊಂಡು ನಾವು ಅಟ್ಲೀಸ್ಟ್ ಇಲ್ಲಿಂದ ಬಿಡುಗಡೆಯನ್ನು ಪಡೆಯಬೇಕನ್ನುವಂಥದ್ದು ನಿಜವಾದ ಜ್ಞಾನದ ಧ್ಯೇಯ. ಆ ಜ್ಞಾನವನ್ನು ಪಡೆದ ಮೇಲೆ ನಾವು ಅದನ್ನು ಭಕ್ತಿಯನ್ನು ಮಾಡಲಿಕ್ಕೆ ಶುರು ಮಾಡಿಲ್ಲ ಅಂತ ಹೇಳಿದರೆ ಅಂದರೆ ಪ್ರಾಬ್ಲಿ ಆ ಜ್ಞಾನ ಇನ್ನೂ ಪರಿಪೂರ್ಣವಾಗಿಲ್ಲ ಅನ್ನುವಂಥದ್ದು. ಹರೇ ಕೃಷ್ಣ. ಅಥವಾ ಜ್ಞಾನದ ದೃಷ್ಟಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸಾರಿ, ಅಯ್ಯೋ ತುಂಬ ಟೈಮ್ ಆಗಿಬಿಟ್ಟಿದೆ. ಧನ್ಯವಾದಗಳು, ಎಲ್ಲರೂ ಪೇಷಂಟ್ಲಿ ಕೇಳ್ತಾ ಇದ್ದೀರಾ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಎಲ್ರಿಗೂ. ಓಕೆ, ನಾವೆಲ್ಲ ಈಗ ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಕ್ಲಾಸನ್ನು ಎಂಡ್ ಮಾಡೋಣ. ಓಕೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ 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 ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ
हरे राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम हरे राम हरे हरे कृष्ण 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 हरे हरे राम राम हरे कृष्ण 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 हरे हरे राम राम हरे कृष्ण 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 हरे हरे राम हरे हरे कृष्ण 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 हरे हरे राम राम हरे कृष्ण 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 हरे हरे राम हरे राम हरे हरे कृष्ण 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 हरे हरे राम राम हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। भगवद्गीता ग्रंथराज के जयवागले ಶ್ರೀಲಾ ಪ್ರಭುಪಾದರಿಗೆ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಇಲ್ಲಿಂದ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ.